ಎಮ್ ಎಚ್ ಕಿಂಗ್ ಅವರು ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಎಮ್ ಎಚ್ ಕಿಂಗ್ ಅವರೇ ವೆಲ್ಕಮ್ ಟು ಮೈ ಲೈವ್. ಎಮ್ ಎಚ್ ಕಿಂಗ್ ಅವರೇ ನಿಮ್ದು ಕಾಫಿ ಆಯ್ತಾ, ಟಿಫಿನ್ ಆಯ್ತಾ? ಟೀ ಕಾಫಿ ಆಯಿತು, ನಿಮ್ದು? ನಮ್ಮದು ಕೂಡ ಆಯಿತು ಎಮ್ ಎಚ್ ಅವರೇ. ಎಂತ ಸ್ಪೆಷಲ್ ಇವತ್ತು ತಿಂಡಿಗೆ? ಸಪೋರ್ಟಿಂಗ್ ಅಲ್ಲಿದ್ದಾರೆ ನಮ್ಮದು ಎಮ್ ಎಚ್ ಕಿಂಗ್ ಅವರು. ಎಮ್ ಎಚ್ ಕಿಂಗ್ ಅವರು ಲೈವ್ ಮಾಡ್ತೀರಾ ನೀವು? ಲೈವ್ ಎಷ್ಟು ಗಂಟೆಗೆ ನಿಮ್ಮದು? ಲೈವ್ಗೆ ಬಂದವರು ಲೈಕ್ ಕೊಡಿ, ಹೈಡಲ್ಲಿರಬೇಡಿ. ಚಲಿಸುವ ಕಾಲವು ಗಳಿಸುವ ಪಾಠವ ಮರೆಯಬೇಡ ನೀ, ತುಂಬಿಕೋ ನನ್ನಲ್ಲಿ ನಿನ್ನೆಯೂ ನಾಳೆಯೂ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ, ನಿನಗೆ ಅನುಭವ. ಮನೆಯಲ್ಲಿ ಏನು ಮಾಡುತ್ತಾರೆ ಅಂದೇ ಸ್ಪೆಷಲ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಎಮ್ ಎಚ್ ಕಿಂಗ್ ಅವರು. ಹೌದಾ ಎಮ್ ಎಚ್ ಅವರೇ? ಓಕೆ ಓಕೆ, ಸಪೋರ್ಟಿಂಗ್ ಅಲ್ಲಿದ್ದಾರೆ ಎಮ್ ಎಚ್ ಕಿಂಗ್ ಅವರು. ಥ್ಯಾಂಕ್ ಯು ಸೋ ಮಚ್ ಎಮ್ ಎಚ್ ಅವರೇ. ವಾವ್ ವಾವ್, ಸೂಪರ್ ವಾಯ್ಸ್ ಅಂತ ಹೇಳಿದೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಹಾರ್ಟ್ ಕಾಣುತ್ತಿಲ್ಲ ಹೇಳಿ ಅಂದರೆ ಅರ್ಥ ಆಗಲಿಲ್ಲ ನನಗೆ. ಇನ್ಸ್ಪೈರಿಂಗ್ ವರ್ಲ್ಡ್ ಹಾಯ್ ಅಂತ ಹೇಳ್ತಿದ್ದಾರೆ, ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಶಾಲಿನಿ ಸಿಸ್ ವೆಲ್ಕಮ್ ಟು ಮೈ ಲೈವ್. ಶಾಲಿನಿ ಸಿಸ್ ಚಾ ಪರಿಹಾರ ದಾದ ತಿನ್ಯಾರು ದಾದ ಪರಿಹಾರ ಪನ್ನೆಗೆ ಸಂಗೀತ ಸಿಸ್ ಪನೊಂದುಲ್ಲೇರು ಹನ್ ಪಲ್ಲೆ ಶಾಲಿನಿ ಸಿಸ್ ದಾದ ಸ್ಪೆಷಲಿನಿ ತಿಂಡಿ ಆಂಡೆ. ತಿಂಡಿ ಆಂಡಿಯೇ, ತಿಂಡಿನಿ ಉರ್ದು ದೋಸೆ. ಇಲ್ಲ ಬರುವುದಿಲ್ಲ, ಆರ್ಟ್ ಬರ್ತಾ ಇಲ್ಲ. ಆರ್ಟ್ ಬರುವುದಿಲ್ಲ, ನನಗೆ ಕಾಣಿಸ್ತಾ ಇಲ್ಲ ಬರುವುದು. ಅದ್ಯಾಕೆ ಹಾಗೆ? ನೀವು ಆರ್ಟ್ ಕೊಡ್ತಾ ಇದ್ದೀರಾ? ಇಲ್ಲ ಬರ್ತಾ ಇಲ್ಲ. ಎಂಕಿ ಚಪಾತಿ ಪನೊಂದುಲ್ಲೇರು ಅಂದೆ ಚಪಾತಿಯಾ ಈಗ ಬಂತ ಇಚ್ಚಿಯೇ ಆರ್ಟ್ ಬರ್ಪುಜಿ ಎಂಕ್ ದಾದನ ಆರ್ಟ್ಗೆ ಬೇಜಾರಾತನ ಕಾಣೆ ಕಾಣೆ ಆರ್ಟ್ಗೆ ಬೇಜಾರಾತನ ಅಂದ್ ಮಾರ್ರೆ. ಆಯ್ತು ಸ್ನೇಹಿತರೆ, ಬನ್ನಿ ಬನ್ನಿ, ಒಂದು ಪ್ಲೇಟ್ ದೋಸೆ ತೆಗೆದುಕೊಂಡರೆ ಚಟ್ನಿ ಸಾಂಬಾರ್ ತುಂಗಾ ನದಿ ನೀರು ಫ್ರೀ ಇರ್ತದೆ. ಓಕೆ ಫ್ರೆಂಡ್ಸ್ಗಳು, ಸಪೋರ್ಟಿಂಗ್ ಅಲ್ಲಿದ್ದಾರೆ ನಮ್ಮ ಎಮ್ ಎಚ್ ಅವರು. ಇನ್ಸ್ಪೈರಿಂಗ್ ತೆಲ್ತೊಂದುಲ್ಲೇರು ದಾಯಿ ತೆಲಿಪುನು ಶಾಲಿನಿ ಸಿಸ್ ಅಂದಿ ಆರ್ಟ್ ಕಡಬುರ್ದಿರ್ಗೆ ಬರೋದಿಚ್ಚು ಆರ್ಟ್ಗಳ ಬೇಜಾರಾತನ ಅಂತ ಕರ್ಮ ಐಕಲ ಬೊಚ್ಚಿ ತೋಜೋಡು ಒಂದು ವೈಟ್. ಸಂಜೆ ಎಮ್ ಎಚ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಎಮ್ ಎಚ್ ಅವರೇ. ಸಂಜೆ ಸಿಸ್ ಬಂದರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ರಾಣು ಸಿಂಗ್ सपोर्टिंग में राणू सिंह आपका चैनल है क्या? ಡನ್ ಲೈಕ್ ಡನ್ ಥ್ಯಾಂಕ್ ಯು ಇನ್ಸ್ಪೈರಿಂಗ್ ಲವ್ಲಿ ಅಂತ ಹೇಳ್ತಾ ಇದ್ದಾರೆ. ಎಮ್ ಎಚ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಅನಿಲ್ ಸುವರ್ಣ ಅವರು ಬಂದರು ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಅನಿಲ್ ಅನ್ನ. ಎಂಚೊಲ್ಲಾರು ಚಾ ಪರಿಯರ ತಿಂಡರ ದಾದ ಪರಿಯರ್ ಬಂದು ಹೊರಪನವರ ಶಾಲಿನಿ ಸಿಸ್ಟರ್ ಹಾಯ್ ಪನೊಂದುಲ್ಲೇರು ಸಂಧ್ಯಾ ಸಿಸ್ ಹಾಯ್ ಅನಿಲನ್ನ ಪನೊಂದುಲ್ಲೇರು ನಮ್ಮ ಶಾಲಿನಿ ಸಿಸ್ ಲೈಕ್ ಡನ್ ಪನೊಂದುಲ್ಲೇರು. ಸಿಂಪಲ್ ಬಾಯ್ ಬತ್ತೆ ನಮ್ಮ ಟೀಚರ್ ನಮಸ್ತೆ ಪನೊಂದುಲ್ಲೇರು. ಸಿಂಪಲ್ ಬಾಯ್ ನಿನ್ನೆ ಕಾಪಿ ಬರೀಲಿಕ್ಕೆ ಕೊಟ್ಟಿದ್ದೇನಲ್ಲ, ಬರೆದಾಯ್ತಾ? ಹಾಯ್ ಸಂಧ್ಯಾ ಸಿಸ್ ಪನೊಂದುಲ್ಲೇರು. ಹಲೋ ಶಾಲಿನಿ ಸಿಸ್ ಪನೊಂದುಲ್ಲೇರು. ಸಿಂಪಲ್ ಬ್ರೋ ಹಾಯ್ ಪನೊಂದುಲ್ಲೇರು ಸಂಧ್ಯಾ ಸಿಸ್.
ಶಾಲು ಸಿಸ್ ನಮಸ್ತೆ ಬಂದರೆ ನಮ್ಮ ಸಿಂಪಲ್ ಬಾಯ್. ಹಾಯ್ ಸಿಂಪಲ್ ಬಾಯ್, ಗುಡ್ ಮಾರ್ನಿಂಗ್ ಬಂದರೆ ಇನ್ಸ್ಪೈರಿಂಗ್. ಒಂದಕ್ಕೆ ಬರೋದು. ಹೌದು, ನಿನಗೆ ಕಾಪಿ ಬರಲಿಕ್ಕೆ ಕೇಳುವಾಗ ಒಂದಕ್ಕೆ ಬರೋದು. ಇನ್ಕಂಪ್ಲೀಟ್, ಎಲ್ಲ ನೋಟ್ಸ್ ಇನ್ಕಂಪ್ಲೀಟ್ ಅಲ್ಲ ಸಿಂಪಲ್ ಬಾಯ್. ಅನಿಲ್ ಬ್ರೋ ನಮಸ್ತೆ ಬಂದರೆ ನಮ್ಮ ಸಿಂಪಲ್ ಬಾಯ್. MH ಕಿಂಗ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಚಾಪರಿಯೇ ಇಡ್ಲಿ ವಡ ತಿಂಡೆ ಅಂದೆ. ಓಕೆ ಓಕೆ, ಎಲ್ರಿಗೂ ನಮ್ಮ ನಮಸ್ಕಾರಗಳು, ಶುಭೋದಯ. ಸಿಂಪಲ್ ಬಾಯ್ ಮಕ್ಕಳು ಆರ್ಟ್ ಕೊರೊಂದಿಲ್ಲ ಹೆಂಗೆ ಆರ್ಟೆ ಬರೋದು ಇಜ್ಜಿ ದಾದ ಪ್ರಾಬ್ಲಮ್ ಆದಪ್ಪ ಸಿಂಪಲ್ ಬಾಯ್ ಮೂಲು. ಹಲೋ ಸಿಂಪಲ್ ಬ್ರೋ ಬರೋದಿಲ್ಲೇರು. MH ಕಿಂಗ್ ಸಪೋರ್ಟಿಂಗಲ್ಲಿದ್ದಾರೆ. ಸಂಧ್ಯಾ ಮಂಗ ಸಿಂಪಲ್ ಈಗ ಬಂದಂದು ಮಾರಾಯ. ಅಯ್ಯೋ ಚಾ ಪರಿಯರ ತಿಂಡಿ ತಿಂದರ ಯಾನಕ್ಕೇನೊಲಿಯ ಈರುವರ ಪಲ್ಯ ಯಾನ್ ತಿನಿಯ ಅನಿಲನ್ನ ಎಂಕ್ ದೋಸೆ ಮಾತಿರ್ಗಲ. ಗುಡ್ ಮಾರ್ನಿಂಗ್ ಪನ್ನೊಂದುಲ್ಲೆ ನಮ್ಮ ಶಾಲಿನಿ ಸಿಸ್ ಸಂಧ್ಯಕ್ಕ ಚಾ ಪರಿಯರ. ಚಾ ಪರ್ದಾತ್ ನಲ್ಲ ಆತ ಜಾತಿ ಅಲ್ಲ ನನ್ನ ಅವಡು ತೋಜೋಡು. DG ಗೌಡ ಲಾಗ್ಸ್ ಕನ್ನಡ ಹಾಯ್ ಪನ್ನೊಂದುಲ್ಲೇರು. MH ಕಿಂಗ್ ಸಪೋರ್ಟಿಂಗಲ್ಲಿದ್ದಾರೆ. ಅನಿಲ್ ಅವರು ಲೈಕ್ ಕೊಡೋದವರು ಲೈಕ್ ಕೊಟ್ಟರು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. MH ಅವರು ಸಪೋರ್ಟಿಂಗಲ್ಲಿದ್ದಾರೆ. ಆನಂದ್ ಪಾಟೀಲ್ ಹಾಯ್ ಆನಂದ್ ಪಾಟೀಲ್ ಜಿ, ವೆಲ್ಕಮ್ ಟು ಮೈ ಲೈವ್. ಗುಡ್ ಮಾರ್ನಿಂಗ್. ಇನ್ಸ್ಪೈರಿಂಗ್ ಬರೋಂದು ಉಂಡತೆ ಆರ್ಟ್ ಸೈಡ್ ಇಜ್ಜಿ ಶಾಲಿನಿ ಸಿಸ್ ಆರ್ಟೆ ಬರೋಂದು ಇಜ್ಜಿ ಆರ್ಟೆ ಬರ್ಪುಜಿ ಎಂಕ್. ಮಂಗ ಎಲ್ಲಿ? ಯಾವ ಮಂಗವ ಸಿಂಪಲ್? ಯಾವ ಮಂಗ ಬೇಕು? ಚಾ ಆತಜಿ ಈರದೆತ್ತೊಂದು ಕೊರ್ಲೆ ಸಿಂಪಲ್. ಚಾ ಆತಜಿಗೆ ಚಾ ಒಂಜಿ ಕಡಪುರ್ಲೆ. ಆನಂದ್ ಪಾಟೀಲ್ ಗುಡ್ ಮಾರ್ನಿಂಗ್ ಆನಂದ್ ಪಾಟೀಲ್ ಜಿ. MH ಕಿಂಗ್ ಸಪೋರ್ಟಿಂಗಲ್ಲಿದ್ದಾರೆ. ಇರೇಗ್ ದಾಯಗಾಟ್ ಹೆಂಗ್ ಕತ್ತಿಯೇ ಸಿಂಪಲ್ ಬಾಯ್ ಅಕ್ಕಲ್ MH ಕಿಂಗ್ ಬಕ ಇನ್ಸ್ಪೈರಿಂಗ್ ನಾಡು ಆಟ ಕೊರೊಂದಿಲ್ಲ ಹೆಂಗ್ ಬರೋದು ಇಚ್ಚಿ ಹೆಂಗ್ ಆಟ ಕೊರ್ಚಿ ಒಂಜುಂಡ ತವಿರ ಸವಾಲ್ ಜಿತ್ತೆ ಆಟ. ಸಿಂಪಲ್ ಮಂಗ ಮಲಮಂಗ ಎಂತದ ಇಬ್ಬರು ಕೂಡ ಪೆಟ್ಟು ಮಾಡುದ ನೀವು ಕಾಪಿ ಬರೆಯುವುದೇ ಇಲ್ಲ ಅಲ್ಲ, ಪೆಟ್ಟು ಮಾಡಲಿಕ್ಕೆ ಮಾತ್ರ ಬರುವುದು ಅಲ್ಲ ಮಲಮಂಗ. ಎಂತ ಮಂಗ ಹೆಂಗೆ ಗೊತ್ತಾವುಜಿ. ಯಾವ ಊರು ಅಂತ ಕೇಳಿದೆ. ಆನಂದ್ ಪಾಟೀಲ್ ನೀವು ಕನ್ನಡ ಮಾತಾಡ್ತೀರಾ? ಓಕೆ ನಮ್ಮದು ಮಂಗಳೂರು. ನಿಮ್ದು ಯಾವ ಊರು? ನಾನು ಇವಾಗ ಹೋಗಿ ಬರಿ. ಓಕೆ MH ಕಿಂಗ್ ಅವರೇ ಥ್ಯಾಂಕ್ ಯು ಸೋ ಮಚ್. ನೀವು ಬಂದು ನಮ್ಮ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಟೈಮ್ ಸಿಕ್ಕರೆ ಮತ್ತೆ ಬನ್ನಿ ಲೈವಿಗೆ. ಇನ್ಸ್ಪೈರಿಂಗ್ ಅವರು ನೀವು ಎಷ್ಟು ಗಂಟೆಗೆ ಅಂತ ಹೇಳಲಿಲ್ಲ ಅಲ್ವಾ MH ಕಿಂಗ್ ಅವರೇ ನಿಮ್ಮದು ಲೈವ್? ಶಾಲಿನಿ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಯಾವ ಊರು ಅಂತ ಕೇಳ್ತಾ ಇದ್ದೆ. ಹೌದಾ, ನಮ್ಮದು ಮಂಗಳೂರು. ಮಂಗಿದಿ ಬೆಸ್ಟ್ ಮಂಗಳೂರು. ಹೌದು ಮಂಗಳೂರು ಶಾಲಿನಿ ಸಿಸ್. ಗೋಕಾಕ ಓಕೆ. ಮಲಮಂಗ ಎಲ್ಲಿದು ನೀನು ಅಂತ ಕೇಳ್ತಾ ಇದ್ದೆ. ದಾದಿ ತುಳುನಾಡು. ಹೌದು ನಮ್ಮ ತುಳುನಾಡು ಪರಶುರಾಮನ ಸೃಷ್ಟಿದ ಈ ತುಳುನಾಡು. ಅದೇ ಶಾಲಿನಿ ಸಿಸ್. ಶಾಲು ದೊಡ್ಡಮ್ಮ ಟೀ ಆಯ್ತಾ? ಯಾರಿ ಶಾಲು ದೊಡ್ಡಮ್ಮ? ಶಾಲಿನಿ ದೊಡ್ಡಮ್ಮ ಗೆರೆಗೆ ಸಿಂಪಲ್ಗೆ. ರಾಜು ಕಾವಣಗೆರೆ ಗುಂಡ ಅವರು ಬಂದು ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ರಾಜು ಅವರೇ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಲೈಕ್ ಕೊಟ್ಟಿದ್ದಕ್ಕೆ. ಆನಂದ್ ಪಾಟೀಲ್ ಮಗ ಯಾರ ಮಗ? ಮಲಮಂಗ. ಸಂಧ್ಯಾ ರಾಜಬ್ರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಇನ್ಸ್ಪೈರಿಂಗ್ ಅವರು ಕಾಫಿ ಕೊಡ್ತಾ ಇದ್ದಾರೆ. ರಾಜು ಅವರು ಸಪೋರ್ಟಿಂಗಲ್ಲಿದ್ದಾರೆ. ಅಂದು ಸಂಗೀತ ಸಿಸ್ ಪನದುಲೇರು ರಾಜ್ ಬ್ರೋ ಬಂದರಂತ ಹೇಳ್ತಾ ಇದ್ದಾರೆ. ಸಂಧ್ಯಾ ಸಿಸ್ ಇನ್ಸ್ಪೈರಿಂಗ್ ಅವರು ನಗಾಡ್ತಾ ಇದ್ದಾರೆ. ಮತ್ತೆ ಸಪೋರ್ಟಿಂಗಲ್ಲಿ ಇದ್ದಾರೆ ನಮ್ಮ ರಾಜು ದಾವಣಗೆರೆ ಅವರು. ನನ್ನ ವಿಡಿಯೋಗೆ ಕಮೆಂಟ್ ಮಾಡಿರಿ, ರಿಟರ್ನ್ ಸಿಗುತ್ತೆ ನೋಡಿ. ಆನಂದ್ ಪಾಟೀಲ್ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಲಿಲ್ಲ ಅವರು ಕನೆಕ್ಟ್ ಆಗಿ ಆಯಿತಾ. ಅವರ ವಿಡಿಯೋಗೆ ಒಂದು ಕಮೆಂಟ್ ಹಾಕಿಬಿಡಿ. ಸಿಂಪಲ್ ಡಿಂಪಲ್ ಎಲ್ಲಿಯ ಅಲ್ಲವ ಕೆಪ್ಪಿಗೆ ಕೆಬಿಕೇನು ಶಾಲು ಟೀ ಅಂಡಕ್ಕೇನು ನೋಡಿ ಶಾಲು ಸಿಸ್ ನಿಮ್ಮ ಹತ್ರ ಸಿಂಪಲ್ ಕೇಳ್ತಾ ಇದ್ದಾನೆ ಟೀ ಆಯ್ತಾ ಅಂತ. ನನ್ನ ಲೈವಿಗೆ ಬನ್ನಿ 7:30 PM. ಹೌದಾ ಆನಂದ್ ಪಾಟೀಲ್ ಅವರೇ? ಖಂಡಿತ ಬರ್ತೇವೆ 7:30ಗೆ ಅಲ್ಲ. ರಾಜು ಅವರು ಸಪೋರ್ಟಿಂಗಲ್ಲಿದ್ದಾರೆ. ಇನ್ಸ್ಪೈರಿಂಗ್ ಟೀ ಆತಂಡ ತಿಂಡಿಲ ಆತನ ಟೀಲ ಆತಂಡೆ ತಿಂಡಿಲ ಆತನಿಗೆ ಶಾಲಿನಿ ಸಿಸ್ನ.
ರಾಜು ದಾವಣಗೆರೆ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಡಿಂಪಲ್ ಕೆಪ್ಪೆಯಲ್ಲಿದೆ. ಹೌದಾ ಸಿಂಪಲ್. ರಾಜು ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಸಿಂಪಲ್ ಬಾಯ್ ನಮಸ್ತೆ ಮನದಲ್ಲಿ ಹಾಯ್ ಸಿಂಪಲ್ ಬಾಯ್ ಯಾರಿಗೆ ನಮಸ್ತೆ ಒಂದು ಖಾಲಿ ನಮಸ್ತೆ ಯಾರಿಗೆ ಸಿಂಪಲ್ ಬಾಯ್ ನಮಸ್ತೆ. ಅಬ್ದುಲ್ಲಾ ಹೀರೋ ಅಂತ ಹೇಳ್ತಾ ಇದ್ದಾರೆ. ವೆಲ್ಕಮ್ ಟು ಮೈ ಲೈವ್ ಅಬ್ದುಲ್ಲಾ ಅವರೇ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಶಾಲಿನಿ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಲೈಕ್ ಕೊಡದವರು ಲೈಕ್ ಕೊಟ್ಟು ಲೈಕ್ ಕೊಡಿ. ಲೈಕ್ ಕೊಡೋದವರು ಲವ್ಲಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ರಾಜು ದಾವಣಗೆರೆ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಶಾಲು ಅಕ್ಕ ನಿಮ್ಮ ಊರು ಯಾವುದು? ಶಾಲು ಅಕ್ಕಲ್ಲ ಕುಡ್ಲೆ ಮಂಗಳೂರು. ಮಂಗ ಗುಡ್ ಮಾರ್ನಿಂಗ್ ಪಂತನ ಟೀಚರ್ಗ. ಸಿಂಪಲ್ ಬಾಯ್ ಗುಡ್ ಮಾರ್ನಿಂಗ್ ಹೇಳಿದ್ಯಾ ನೀನು ಬರುವಾಗ ಗುಡ್ ಮಾರ್ನಿಂಗ್ ಹೇಳುದಿಲ್ಲ, ಒಂದಕ್ಕೆ ಬರ್ತದೆ ಅಂತ ಅಪ್ಪ ಹೇಳ್ತೀಯಲ್ಲ. ಗುಡ್ ಮಾರ್ನಿಂಗ್ ಹೇಳಿಕ್ಕೆ ಗೊತ್ತಿಲ್ಲಲ್ಲ ನಿನಗೆ ಸಿಂಪಲ್. ನೀನು ನಮಸ್ತೆ ಟೀಚರ್ ಹೇಳಿದ್ಯಲ್ಲ. ಹೌದೌದು ಅವ ಹೇಳಿದ್ದಾನೆ ನನಗೆ ಹೇಳಿದ್ದಾನೆ. ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ ದಿಕ್ಕು ದಾರಿ ತೋಚದೇನೆ. ಆನಂದ್ ಪಾಟೀಲ್ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಮ್ಮೂರು ಮೈಸೂರು ಅಂತ ಹೇಳ್ತಾರೆ. ಇನ್ಸ್ಪೈರಿಂಗ್ ಇರ್ ಮೈಸೂರ್ದಾರ ಯಾನೀರು ಕುಳ್ಳದಾರಂದೇನಿ. ಥ್ಯಾಂಕ್ ಯು ಶಾಲು ನನ್ನನ್ನು ಲವ್ಲಿ ಹೇಳಿದ್ದಕ್ಕೆ. ಹೌದೌದು ಥ್ಯಾಂಕ್ ಯು ಆಯಿತಾ. ಯಾನು ಉಡುಪಿ ಮಂಗಳೂರು ಹತ್ತು ಅಂದೆ ಉಡುಪಿದಾರ ಸಿಸೀರು ಬಕ ಮೈಸೂರು ಯಾರು ನಾವು ಮೈಸೂರು ಯಾವುದು ಯಾನು ಉಡುಪಿ. ರಾಜು ವಾವ್ ಸೂಪರ್ ವಾಯ್ಸ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಕಣ್ಣು ಪೊಟ್ಟ ಸರಿ ತೂಲೆ ಜಾಸ್ತಿ ನಮಸ್ತೆ ಟೀಚರ್ ಬಂತೆ. ಹೌದು ಸಿಂಪಲ್ ಸ್ವಲ್ಪ ಕಣ್ಣು ಮೊಬೈಲ್ ನೋಡಿ ಕಣ್ಣೆಲ್ಲ ಸ್ವಲ್ಪ ಮಂಜಾಗ್ತಾ ಇದೆ ಸಿಂಪಲ್ ಬಾಯ್. ಇದು ಮೋನ ಆಗುವಾಗ ಕಣ್ಣೇನಾಪಡ ಗೊತ್ತಜ್ಜಿ. ನಮ್ಮೂರು ಮೈಸೂರು ನಿಮ್ಮೂರು ಯಾವೂರು? ನಮ್ಮೂರು ಮೈಸೂರು ನಿಮ್ಮೂರು ಯಾವೂರು? ಎಲ್ಲಿಂದ ಬಂದರೇನು ನೀನು? ನಾನು ಹೇಳಿಲ್ಲ ನಾನು ಹೇಳಿಲ್ಲ ಸಿಂಪಲ್ ಬಾಯ್ ಅಂತ ಹೇಳ್ತಾ ಇದ್ದಾರೆ. ನಮ್ಮೂರು ಮೈಸೂರು ನಿಮ್ಮೂರು ಯಾವರು? ಇಲ್ಲಿ ನನ್ನ ಮೆಸೇಜ್ ಸ್ಕಿಪ್ ಆಗ್ತಾ ಇದೆ. ಓಕೆ ಬಾಯ್. ಇಲ್ಲ ವಾವ್ ಸೂಪರ್ ವಾಯ್ಸ್ ಅಂತ ಹೇಳಿದೆ ಅದಲ್ಲ ರಾಜು ದಾವಣಗೆರೆ ಅವರೇ. ಮತ್ತು ನೀವು ಸಪೋರ್ಟಲ್ಲಿರೋದಲ್ಲ ನಿಮ್ಮ ಮೆಸೇಜ್ ಸಪೋರ್ಟ್ ಮೆಸೇಜ್ ಓದಬೇಕಾ ನಾನು? ಇಲ್ಲಿ ನನ್ನ ಮೆಸೇಜ್ ಸ್ಕಿಪ್ ಆಗ್ತಾ ಇದೆ. ಓಕೆ ಬಾಯ್. ಓಕೆ ದಾವಣಗೆರೆ ಗುಂಡವರೇ, ನೀವು ಇಷ್ಟು ಹೊತ್ತು ಬಂದು ಸಪೋರ್ಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್. ಮತ್ತು ಬೈ ಆಗಲ್ಲ ಸಂಜೆಗೆ 5 ಸಂಜೆ ಡೌಟ್ ಇವತ್ತೊಂದು ಹೋಗ್ಲಿಕ್ಕೆ ಕೊಟ್ಟು ದೇವಸ್ಥಾನಕ್ಕೆ. ಹಾಗೆ ಬಂದರೆ ಬರ್ತೇನೆ ಸಂಜೆ, ಇಲ್ಲದ್ರೆ ನಾಳೆ 8 ಗಂಟೆಗೆ. ಲವ್ಲಿ ಶಾಲು ಸಿಸ್ ಅಂತ ಹೇಳ್ತದೆ. ಹಾಯ್ ಸಂಧ್ಯಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಂಡ್ ಪನಂದುಲ್ಲಿ ಶಾಲಿನಿ ಸಿಸ್. ನಮ್ಮೂರು ಮಂಗಳೂರು ಪನಂದಿರಿ. ಹೌದು ನಮ್ಮೂರು ಮಂಗಳೂರು. ಶಾಲಿನಿ ಅಕ್ಕ ಉಡುಪಿಡಾ ನೀ ಶಾಲಿನಿ ಸಿಸ್ ಡಾಕ್ಟ್ರ್ ಕಲ್ತೊಂದೊಲ್ಲಾರ ಶಾಲಿನಿ ಸಿಸ್? ಮುಕ್ಕೆರೆ ಪೋಯರೆ ಉಂಡ ಟೀಚರ್? ಇಲ್ಲವ ಮುಕ್ಕೆರೆ ಪೋಯರಿಲ್ಲ. ನಮ್ದು ಇವತ್ತಿಗಾರ ಹೊಸ ರಥ ಬರ್ತದೆ ದೇವಸ್ಥಾನದ ಮೆರವಣಿಗೆ ಉಂಟು ಇಲ್ಲಿ ಸಂಜೆ 5 ಗಂಟೆಗೆ. ಅದು ನಾನು ಹೇಗೆ ಮತ್ತೆ ಲೈವ್ ಮಾಡೋದು ಅಲ್ವಾ, ಅದಕ್ಕೆ ಮತ್ತೆ ಅಲ್ಲಿಂದಲೇ ಲೈವ್ ಮಾಡ್ಬೋದು. ನೀವಾಗ ಮ್ಯೂಟ್ ಲೈವ್ ಮಾಡ್ತೀರಿ, ಸಪೋರ್ಟ್ ಮಾಡಿ ಆಯಿತಾ. ಇಜ್ಜಿ ಪನೊಂದುಲ್ಲೇರು ಶಾಲಿನಿ ಸಿಸ್ ಬಕ್ಕ ಅತಿ ಇರು ಒಂದೇದ ಪುರ ಪನ್ಪದೆ ಆರೋಗ್ಯದ ಬಗ್ಗೆ ಪುರ ಪನ್ಪರತೆ ಒಂದೇಟು ಇನ್ನ ಚಾನಲ್ಡ್ ಐಕ್ಯೇನ್ಯೆ ದಾಯಕ್ಕೇನ ನೀರು ಆರೋಗ್ಯದ ಬಗ್ಗೆ ಕೊಡ ಸಕ್ಕರೆಗಲ್ಲದ ಬಗ್ಗೆ ಪಂಡತೆ ಶುಗರ್ದ ಬಗ್ಗೆ ಬೀಡಿ ಕಟ್ಟರ ಕಲ್ಪಡು ಬಕ್ಕಡು ನಾನೇ ಸಿಂಪಲ್ ಶುರು ಬೀಡಿ ಕಟ್ಟರ ಕಲ್ಪಡು ಬಕ್ಕ ಡಾಕ್ಟ್ರ್ ಕಲ್ಪಡು. ಅಯ್ಯೋ ಬೀಡಿ ಕಟ್ಟರ ಕಲ್ಪಡು ಅಂದ್ ಇಜ್ಜಿ ಸಿಂಪಲ್ ಡಾಕ್ಟ್ರ್ ಕಲ್ತನೆ ಯಾವು ಬೀಡಿ ಬಡ್ಚಿ ಎರೆಗ್ಲ ಇತ್ತೆ ಏರ್ ಬೀಡಿ ಕಟ್ಟೆ ಬರ ನಾನು ಒಂತೆ ಸಮಯ ಪೋನಾಗ ಬೀಡಿ ಇಪ್ಪುಜಿ ತೂಲೆ ಬೀಡಿದ ಕಂಪಿಲ್ಲ ಒಪ್ಪುಜಿ ಬೀಡಿಲ ಒಪ್ಪುಜಿ ನಾನು ಒಂತೆ ಸಮಯ ಪೋನಾಗ. ಓ ಅಂಚನೆ ಯಾನೆ ಹೆಲ್ತ್ ಡಿಪಾರ್ಟ್ಮೆಂಟ್ ಉಪ್ಪುನು ಅಂದೆ ಹೆಲ್ತ್ ಡಿಪಾರ್ಟ್ಮೆಂಟ್ ಉಪ್ಪುನ ಇಡ ಜನದ ಅಲ್ಲಕ್ಕೆ ಏನಲ್ಲೈತೆ ಹೆಲ್ತ್ದ ಬಗ್ಗೆ
ಸಕ್ಕರೆ ಜಾಸ್ತಿ ಸಕ್ಕರೆ ಜಾಸ್ತಿ ಇತ್ತು ಅಂಗಡಿ ಸಕ್ಕರೆ ಇತ್ತು ಜಾಸ್ತಿ ಇಜ್ಜಿ ಸಿಂಪಲು ಇತ್ತೆ ಅದೋಟು ಉಂಡಿತ್ತೆ ಬಕ್ಕ ಜಾಸ್ತಿ ಅಣ್ಣ ತೂಕ ಬಕ್ಕ ಬಕ್ಕ ಪಂಡ್ರೆ ಅಪ್ಪಜಿ ದಾಪಣ ಪ್ರಾಯ ಪೋನ ಪೋನ ಸಕ್ಕರೆ ಜಾಸ್ತಿ ಆದ್ ಬರ್ಪುಂಡು ಜೀವಾಡು ದಾಲ ಮಲ್ಪೆರೆ ಅಪ್ಪಜಿ ಅಪ್ಪಗ ಅಂಗಡಿಗೆ ಕೊರಡು ಕೊಂದು ಅಂಗಡಿ ತಕ್ಕಲ್ಲ ಅವೇನು ಬಡ್ಚಿ ಬಂದ್ಪೇರು ಸಕ್ಕರೆನು ಆ ಸಕ್ಕರೆ ಬಡ್ಚಿ ಬಂದ್ಪೇರು ಇನ್ಸ್ಪೈರಿಂಗ್ ವರ್ಲ್ಡ್ ಅವರು ನಗಡ್ತಾ ಇದ್ದಾರೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಡಾಕ್ಟರ್ ಸೂಪರ್ ಅನ್ನಂದು ಅವೇ ಅನ್ ಕೇಳಿ ಯಾರ ಬಗ್ಗೆ ಹೆಲ್ತ್ ಬಗ್ಗೆ ಪಂಪೇರತೆ ಐಕ ದಾದನ ಅಂಚಿಂದ ಒಲ್ಲ ಬೇಲೆಡು ಉಪ್ಪೊಡು ಒಂಜ ಡಾಕ್ಟರ್ ಕಲ್ತೊಂದು ಉಪ್ಪೊಡು ಅಂಚ ಪನ್ಯ ಅಂಗಡಿ ದೆತ್ತೊಂಜೇರಿಗೆ ಅವೇನು ಅವೇ ಅಂಗಡಿ ದೆತ್ತೊಂದು ಅವೇ ಪನ್ಯಾನ ಅಂಗಡಿ ಅವೇನು ಗೆತ್ತೊಂದು ಜೇರು ಬೇರೆ ಸಿಂಪಲ್ ಒಂಜಿ ಅಂಗಡಿ ಪಾಡಡಪ್ಪಗ ಒಂಜಿ ಅಂಗಡಿ ಪಾಡ್ಲಿ ಸಕ್ಕರೆ ಹೆಚ್ಚಾದವ್ರು ಇಲ್ಲಿ ಕೊಟ್ಟು ಹೋಗಿ ಮಲ್ಲ ಬೋರ್ಡುಲ ಮಾಡಲಿ. ಶಾಲಿನಿ ಅಕ್ಕ 4 ಪೊರೋಟ ತಿಂದ್ರೆ ಆಪಿನಿ ದಾನೆ ಅಂಚ 4 ಪೊರೋಟ ತಿನ್ನನೆ ಮಲ್ಲ ಸಿಂಪಲ್ ಬಾಯ್. ಶಾಲಿನಿ ಸಿಸ್ ನೆಕ್ ಉತ್ತರ ಉಂಡೇರಡಾ ಶಾಲಿನಿ ಸಿಸ್ 4 ಪೊರೋಟ ತಿಂದ್ರೆ ಆಪಿಂಗೆ ಬಕ್ಕ 5 ಹೆಚ್ಚು ತಿಂದ್ರೆ ಆಪುಚಿಗೆ ಅವು ಮೈದಾದತೆ ಸಿಂಪಲ್ ಬಾಯ್ ಅವೇನು ಹೆಚ್ಚು ತಿಂದ್ರೆ ಬಲ್ಲಿ ಮೈದಾದೇನು ಈರಿಲ್ಲ ನೀರು ದೋಸೆ ಮಲ್ತಿದ್ದಿ ನೋಡು ಅವೆಡ್ಡೆ ಪರೋಟ ತಿನಿಯರ ಬಲ್ಲಿ ಅವು ಹೆಲ್ತ್ಗೆ ಎಡ್ಡೆತ್ತು ಅಂದು ತುಲೆ ಹೆಲ್ತ್ಗೆ ಎಡ್ಡೆತ್ತು ಸಂಜೆ ಮಾಮಿ ಪೋಯರ ಅದು ಚಾಪಾಡ್ತಿದ್ದೀರಿ ಜೋಡು ಅವೇ ಪೊರೋಟ ತಿಂದೆ ಬಲ್ಲಿ ಸಿಂಪಲ್ ಬಾಯ್ ನೀನು ಪೊರೋಟ ತಿಂದದ್ದು ಇವತ್ತು ಹೌದು ಇವತ್ತು ಕಾಪಿ ಬರೀವೇ ಇಲ್ಲ ಅಲ್ಲವ ಸಿಂಪಲ್ ಬಾಯ್ ನೀನು ನಾನು ಕರೆಕ್ಷನ್ಗೆ ಇಲ್ಲಿ ಕೇಳಿದಲ್ಲ ನಿನ್ನ ಹತ್ರ ಕಾಪಿ ಬರೆದು ಕರೆಕ್ಷನ್ಗೆ ಇಡಬೇಕು ಅಂತ ನೀನು ಮಲಗಿದ್ದ ಅಂತಲ್ಲ ನಿನ್ನೆ ಮತ್ತೆ ಕಾಪಿ ಯಾರ ಬರೆಯುವುದು ನೀರು ದೋಸೆ ತಿನ್ನಲೆ ನೀರು ದೋಸೆ ತಿಲ್ಲ ದಿನೋಲ ರಡ್ಡು ನೀರು ದೋಸೆ ತಿನ್ನೆ ಸಿಂಪಲ್ ಬಾಯ್ ಬಕ್ಕ ಕೋರಿದ ಕಜಿ ಪಿತ್ತನ ಮಾಲ್ತ ತಿನ್ನೆ ನೀರು ದೋಸೆ ಒಟ್ಟಿಗೆ ಅದೇ ಶಾಲಿನಿ ಸಿಸ ಒಂದು ಎಡ್ಡೆ ಹಾಕೊಂಡು ಕೋರಿದ ರಸಪುರ ಅಂದ ದೋಸೆಗೆ ಕಜಿಪಿಜ್ಜಿನ ದೋಸೆ ನೀರು ಬುರ್ಕದಿ ತಿಲ್ಲಿ ಅವೇ ಎಡ್ಡೆ ಹಾಕೊಂಡು ಕರೆಕ್ಟ್ ಬರೋದಿಲ್ಲ ಇದು ಸೂರ್ಯನ ಚಿನ್ನದ ಕಿರಣ ನಿನ್ನ ಮೈಯ ಬಣ್ಣ ಮಿಂಚಿದೆ ಮಿಂಚುತ್ತಾ ಮಿನುಗಿದೆ ಸುಂದರ ಸರೋವರಗಳು ನಿನ್ನ 2 ಕಣ್ಣು ಕಣ್ಣಲ್ಲಿ ತುಂಬಿದೆ. ಸೂಪರ್ ಸಪೋರ್ಟಿಂಗ್ ಅಲ್ಲಿದ್ದಾರೆ ನಮ್ಮ ಇನ್ಸ್ಪೈರಿಂಗ್ ಸೌಮ್ಯ ಚಿಟಿಲೋಗ ಹಾಯ್ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸೌಮ್ಯ ಸಿಸ್, ವೆಲ್ಕಮ್ ಟು ಮೈ ಲೈವ್. ನಾಷ್ಟ ಆಯ್ತಾ ನಿಮ್ಮದು? ಟೀ ಆಯ್ತಾ? ಕಾಫಿ ಆಯ್ತಾ ಸಿಸ್? ಹಾಯ್ ಸೌಮ್ಯ ಸಿಸ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಇನ್ಸ್ಪೈರಿಂಗ್ ಅವರು. ಸ್ಟ್ರಾ ಕ್ಯಾಂಡಿ ವಿ ಆರ್ ಚಿಕನ್ ವೆಲ್ಕಮ್ ಟು ಮೈ ಲೈವ್ ಸ್ಟ್ರಾ ಕ್ಯಾಂಡಿ. ಹಾಯ್ ಇನ್ಸ್ಪೈರಿಂಗ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ನಿಂಬಲ್ಲಿ ಈಗ ಮುಕ್ಕುನೇ ಉಪ್ಪುನ ಮಾರ ಅಂಗನವಾಡಿ ಟೀಚರ್ ಆಡ ತೆತ್ತಿ ಪೂರ ಈ ಪೊಂಜೋನ ಇಲ್ಲ ಅಂದು ಸಿಂಪಲ್ ಬಾಯ್ ದಾದ ಮಾಡ್ಬಿಡ ಅಂಗನವಾಡಿ ಟೀಚರ್ಗೆ ಆ ಪುಜಿಗತ್ತೆ ಇದ್ರ ಅಂಗನವಾಡಿ ಟೀಚರ್ ಆಯ್ತು ಅನ್ಬೋದು. ಅವಳು ಬೇಲೆ ಮಸ್ತ್ ಉಂಡು ಅಂಗನವಾಡಿ ಡೈಕ್ಯಾನ್ ಬೊಡ್ಚಿಂದು ಟೀಚರ್ ಅಣ್ಣ ಬೇಲೆ ಮಸ್ತತಿ ಅಂಗನವಾಡಿದು ತೆತ್ತಿ ತಿಕ್ಕುಣಂದು ತೆತ್ತಿಲೆ ಹೆಂಗೆ ಬಡ್ಚೋವು ಪಾಪ ಜೋಕುಲು ತಿನ್ಪಿನ ನಮ್ಮ ದಾಯಕ ಅಂತತಿ ನೋಡು. ಲೈಕ್ ಡನ್ ಅಂತೇಳಿ ಥ್ಯಾಂಕ್ ಯು ಸಂಗೀತ ಸಿಸ್ಟರ್ ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನಾನು ಚೆನ್ನಾಗಿದ್ದೇನೆ ಸೌಮ್ಯ ಸಿಸ್, ನೀವು ಹೇಗಿದ್ದೀರಾ? ಟಿಫಿನ್ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಟಿಫಿನ್ ಆಗಿದೆ ನಮಗೆ ದೋಸೆ. ಸೌಮ್ಯ ಅಕ್ಕ ಟೀ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ಸಿಂಪಲ್ ಬಾಯ್. ನಿನ್ನೆ ಯಾಕೆ ಬರಲ್ಲ ನೀವು? ಎಷ್ಟು ಗಂಟೆಗೆ ಹೇಳಿ ಸೌಮ್ಯ ಅವರೇ ನಿಮ್ಮದು ಲೈವ್? ನನಗೆ ನೆನಪೇ ಇರಲಿಲ್ಲ ನಿನ್ನೆ ನಾನು ಏನು ಅಂತ ಗೊತ್ತಿಲ್ಲ, ನನಗೆ ಸ್ವಲ್ಪ ಬ್ಯುಸಿ ಇದ್ದೆ ನಾನು. ನೀವು ಎಷ್ಟು ಗಂಟೆಗೆ ಟೈಮಿಂಗ್ಸ್ ಹೇಳಿ, ಇವತ್ತು ಬರ್ತೇನೆ. ಇವತ್ತು ಸೌಮ್ಯ ಚಿಟ್ಟಿಯವರ
ಲೈವ್ಗೆ ಹೋಗಲೇಬೇಕು ಇವತ್ತು. ಹೌದು, ನೋಟಿಫಿಕೇಶನ್ ಬಂದರೆ ರಪ್ಪ ಬರ್ತೀನಿ ನಾನು. ನಿಮ್ಮದು ಲೈವ್ ಟೈಮಿಂಗ್ಸ್ ಹೇಳಿ. ಆಯಿತು ಸೌಮ್ಯ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ ಬಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ ಬಾಯ್ ಕಾಫಿ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಇನ್ಸ್ಪೈರಿಂಗ್ ಟಿಫಿನ್ ಆಯ್ತು ಅಂತ ಕೇಳ್ತಾರೆ. ಶಾಲಿನಿ ಹೇಳಿದ್ದು ಲೈವ್ಗೆ ಹೋಗಬೇಡಿ ಅಂತ ಹೇಳಿದ್ದು ಸೌಮ್ಯ ಸಿಸ್. ಯಾಕೆ ಸಿಂಪಲ್ ಶಾಲಿನಿ ಅವರಿಗೆ ದೂರ ಹಾಕೋದು ಸುಮ್ಮನೆ? ಸೌಮ್ಯ ಸಿಸ್ ಸುಮ್ಮನೆ ಆಯ್ತಾ, ಅವನು ಸುಮ್ಮನೆ ದೂರ ಹಾಕೋದು ಶಾಲಿನಿ ಸಿಸ್ಗೆ. ಶಾಲಿನಿ ಸಿಸ್ ತೂಲೆಗೆ ಹಾಯ್ ನಮಸ್ಕಾರ ಅಂತ ಹೇಳ್ತಾರೆ ಶ್ರೀಧರ್ ಅವರು. ಶ್ರೀಧರ್ ಅವರೇ ನಮಸ್ಕಾರ, ವೆಲ್ಕಮ್ ಟು ಮೈ ಲೈವ್. ನಿಮ್ಮದು ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ, ಎಂತ ತಿಂದ್ರಿ, ಎಂತ ಕುಡಿದ್ರಿ ಅಂತ ಹೇಳುವಂಥವರಾಗಿ ಲೈಕ್ ಡನ್ ಅಂತ ಹೇಳ್ತದೆ. ಆಯಿತು ಸೌಮ್ಯ ಸಿಸ್ ಅಂತ ಹೇಳ್ತಾ ಇದ್ದಾರೆ ಇನ್ಸ್ಪೈರಿಂಗ್ ಅವರು. ಹೌದಾ, ಹಾಗೆ ಹೇಳೋದಿಲ್ಲ ಶಾಲಿನಿ ಸಿಸ್ಟರ್. ಹೌದೌದು, ಶಾಲಿನಿ ಸಿಸ್ಟರ್ ಹಾಗೆ ಹೇಳೋದಿಲ್ಲ. ದೇವರೇ ಅಂತ ಹೇಳ್ತಾ ಇದ್ದಾರೆ ನಮ್ಮ ಇನ್ಸ್ಪೈರಿಂಗ್ ಅವರು. ದೇವರ ಮೊರೆ ಹೋಗುತ್ತಿದ್ದಾರೆ. ಈ ಸಿಂಪಲ್ ಉಪದ್ರದಿಂದ ಆಗುದಿಲ್ಲ ಅಂತೆ. ಶ್ರೀ ಅತ್ತೆಗೆ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು TV17. ಹ್ಯಾಪಿ ಬರ್ತ್ಡೇ, ಸೇಮ್ ಟು ಯು. ಮತ್ತೆ ಎಂತ ಹೇಳುದು, ನಮ್ದು ಹ್ಯಾಪಿ ಬರ್ತ್ಡೇ ಅಲ್ಲ TV17. ನಾನು 25ಗೆ ನೀನು ಎಷ್ಟು ಬೇಕಾದರೂ ವಿಶ್ ಮಾಡು ಆಯಿತಾ. ಇವತ್ತು ಬೇಡ ನನಗೆ ಬರ್ತ್ಡೇ. ಸಂಜೆ 4:30ಕ್ಕೆ ಸೌಮ್ಯ ಚಿಟ್ಟಿ ಲಾಗ್ಸ್ ಅವರದು ಲೈವ್ ಉಂಟು, ಬಂದು ಸಪೋರ್ಟ್ ಮಾಡಿ. ಶುಭೋದಯ ಸೌಮ್ಯಕ್ಕ ಅಂತ ಹೇಳ್ತಾ ಇದ್ದಾರೆ. ನಾನು ಹಾಗೆ ಹೇಳಿಲ್ಲ ಸೌಮ್ಯ ಸಿಸ್. ಹೌದು ಶಾಲಿನಿ ಸಿಸ್, ನೀವು ಹಾಗೆ ಹೇಳೋದಿಲ್ಲ, ಗೊತ್ತುಂಟು ನಮಗೆ. TV17 ಲೈಕ್ ಡಮಾರ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಗೆ ಡಮಾರ್? ಹಾಯ್ ಟಿವಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸೌಮ್ಯ ಚಿಟ್ಟಿ ಅವರು. ಇನ್ಸ್ಪೈರಿಂಗ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ ಅನ್ನ ಕಟ್ಟಿ ಹಾಕಿ. ಹೌದು, ಸಿಂಪಲ್ ಅನ್ನ ಕಟ್ಟಿ ಹಾಕಿ. ಎಲ್ಲಿ ಕಟ್ಟಿ ಹಾಕೋದು? ಬಲ್ಲೆ ಇಲ್ಲ ಎಲ್ಲಿ ಕಟ್ಟಿ ಹಾಕ್ಲಿಕ್ಕೆ. ಹಾಯ್ ಟಿವಿ ಅಂತ ಹೇಳ್ತಾ ಇದ್ದಾರೆ ಶಾಲಿನಿ ಸಿಸ್. ಸೌಮ್ಯ ಅತ್ತೆ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಸೌಮ್ಯ ಅಕ್ಕ ಗಿಫ್ಟ್ ಕೊಟ್ಟೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಿಂಪಲ್ ಬಾಯ್. ನೋಡಿ ಸೌಮ್ಯ ಸಿಸ್, ಸಿಂಪಲ್ ಬಾಯ್ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರಂತೆ, ಮತ್ತೆ ರಿಟರ್ನ್ ಮಾಡಿ ಆಯಿತಾ. ಇನ್ಸ್ಪೈರಿಂಗ್ ನನ್ನ ಮಾತಾಡಿಸ್ಬೇಡಿ. ಏನಾಯಿತು TV17 ಕೋಪದಲ್ಲಿದ್ದೀರಾ? ಏನಾಯಿತು? ದಾದಾಂಡ್ ಶಾಲಿನಿ ಸಿಸ್ TV17 ಕೋಪಡುಂಡು. ಐ ಆಮ್ ಇನ್ ಕಾಲ್, ಐ ಆಮ್ ಟೇಕಿಂಗ್. ಓಕೆ TV ಬ್ರೇಕ್ಫಾಸ್ಟ್ ಆಯಿತಾ ಅಂತ ಕೇಳ್ತಾ ಇದ್ದಾರೆ. ಕೋಪಡುಲ್ಲರತಿ. ಇನ್ಸ್ಪೈರಿಂಗ್ ನನ್ನ ಜೊತೆ ಮಾತಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ನಾನೇ ಕೋಪ? ಯಾಕೆ ಕೋಪ TV17? ಸೌಮ್ಯ ಅವರು ಆ್ಯಂಡ್ ಸಪೋರ್ಟಿಂಗ್. ಓಕೆ ನೀ ಬಂದರೆ ಮೆಲ್ಲನೆ ಎದೆ ಜಿಮ್ಮಿತು ಜಲ್ಲನೆ, ನನ್ನ ಮನದಾಗೆ ಆಸೆ ಕಾರಂಜಿಯಾಗಿ ಒಮ್ಮೆ ಬಂದಿತು. ಇನ್ಸ್ಪೈರಿಂಗ್ ಟಿವಿ ಅಂತ ಕರಿತಾ ಇದ್ದಾರೆ. ಬ್ರೇಕ್ ಇಲ್ಲ, ಫಾಸ್ಟ್ ಇಲ್ಲ. ಯಾಕೆ ಇಲ್ಲ ಬ್ರೇಕ್? ಯಾಕೆಲ್ಲ ಫಾಸ್ಟ್ ಯಾಕೆಲ್ಲ? ಹೌದಾ ಅಂತ ಹೇಳ್ತಾ ಇದ್ದಾರೆ ಶಾಲಿನಿ ಸಿಸ್. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ನಿನ್ನ ತವರೂರ ನಾನೇನು ಬಲ್ಲೇನು, ನಿನ್ನ ತವರೂರ ನಾನೇನು ಬಲ್ಲೇನು, ಗೊತ್ತಿಲ್ಲ ಎನಗೆ ಗುರಿಯಿಲ್ಲ ಎನೆ ಬಾಲೆ. ಸೌಮ್ಯ ಥ್ಯಾಂಕ್ ಯು ಸೋ ಮಚ್ ಸಿಂಪಲ್ ಬಾಯ್ ಅಂತ ಹೇಳ್ತಾ ಇದ್ದಾರೆ. TV17 ಶ್ರೀಯತ್ತೆ ಸಿಂಗರ್ ಆಗಿ ಚಾನ್ಸ್ ಕೊಡ್ತೇನೆ ನಿಮಗೆ. ಬೇಡ ಸಿಂಪಲ್, ಬೇಡ TV17, ನನಗೆ ಸಿಂಗರ್ ಆಗ್ಲಿಕ್ಕೆ ಇಷ್ಟ ಇಲ್ಲ. ಅದರಲ್ಲೇ ಬಾಯ್ಪಟ ಕಲಿಬೇಕಾ? ಇಷ್ಟು ದೊಡ್ಡ ಪದ್ಯ ಬಾಯ್ಪಟ ಕಲಿಬೇಕು ನನಗೆ, ಅದೆಲ್ಲ ಆಗೋದಿಲ್ಲಪ್ಪ. ನಾನು ಸ್ವಲ್ಪ 4 ಲೈನ್ ಮಾತ್ರ ಆಡೋದು ಅಷ್ಟೇ. ಗುಡ್ ಅಂತ ಹೇಳ್ತಾರೆ. ಏನು ಟಿಫಿನ್ ಅಂತ ಕೇಳ್ತಾ ಇದ್ದಾರೆ ಸೌಮ್ಯ ಸಿಸ್. ಇನ್ಸ್ಪೈರಿಂಗ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಯಾಕೆ ಸುಳ್ಳು ಹೇಳ್ತೀರಾ ಶಾಲು ಅಕ್ಕ? ನೀವೇ ನಿನ್ನೆ ದುರ್ಗಿ ಚಾನಲ್ನಲ್ಲಿ ಹೇಳಿದ್ದು ಯಾರು ಸೌಮ್ಯ ಲೈವಿಗೆ ಹೋಗಬೇಡಿ ಅಂತ. ಅದಕ್ಕೆ ನಾನು ಹೇಳಿದೆ ಅವರು ಸಪೋರ್ಟ್ ನಾವು ಸಪೋರ್ಟ್ ಮಾಡೋದು ತಪ್ಪೇನು? ಎಂತ ಸಿಂಪಲ್ ಸುಮ್ಮನೆ ಇಲ್ಲ ಸೌಮ್ಯ ಸಿಸ್, ಸುಮ್ಮನೆ ಹೇಳಿದಾಯ್ತು. ಅವರು ನನ್ನ ಲೈವಿನಲ್ಲಿ ಹೇಳಲೇ ಇಲ್ಲ ಎಂಥದ್ದು ಕೂಡ. ಅವರು ನಿನ್ನೆ ಲೈವಲ್ಲಿ ಎಂತ ಹೇಳಿದ್ದು ಗೊತ್ತುಂಟಾ ಶಾಲಿನಿ ಸಿಸ್? ಅವರಿಗೆ ಉಪ್ಪು ದೋಸೆ ಅಂತ ಹೇಳಿದ್ದು ನಿನ್ನೆ ಅಷ್ಟೇ ಹೇಳಿದ್ದು ಅವರು. ಅದೇ ಶಾಲಿನಿ ಸಿಸ್
ಇನ್ಸ್ಪೈರಿಂಗ್ ಏನ್ ಟಿಫಿನ್ ಅಂತ ಕೇಳ್ತಾ ಇದ್ದಾರೆ ನಮ್ಮ ಸೌಮ್ಯ ಅವರು. ಲೈಕ್ ಕೊಡಿದವರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ನಮ್ಮ ಅನಿಲನ್ನ ಹೇಳ್ತಾ ಇದ್ದಾರೆ. ಮತ್ತೆ ನಮ್ಮ ಸಿಂಪಲ್ ಅವರು ಓಡಿ ಹೋಗ್ತಾ ಇದ್ದಾರೆ. ಸಿಂಪಲ್ ಪಿರಬಲೆ ಪಿರಬಲೆ ಬಲಿಪೊಚ್ಚಿ ಬಲಿಪೊಚ್ಚಿ ಬೂರ್ವಾರ ಬಲಿಪೊಚ್ಚಿ ಬರ್ಸವತ್ತಿನ ಅಂಚಿನ ಉಂಡು ಬರ್ಸ ಮುಗಲ್ ಪಾಡ್ದುಂಡು. ಲೆಮನ್ ರೈಸ್ 17ಗೆ ಲೆಮನ್ ರೈಸ್ ಅಂತೆ. ಎಲ್ಲರೂ ಆ ಕಡೆಗೆ ಹೋಗುವ. ರಾಗನ್ ರಾಯ್ಡ್ ಅವ್ರು ಬಂದರು, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ರಾಗನ್ ರಾಯ್ಡ್ ಅವಳೇ, ವೆಲ್ಕಮ್ ಟು ಮೈ ಲೈವ್. ಕಾಫಿ ಆಯ್ತಾ ನಿಮ್ಮದು? ಅನಿಲ್ ಅವರು ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಸಂಗೀತ ಸಿಸ್ ನೋಡಿ ಸಿಂಪಲ್ ಅನ್ನು. ಹೌದು ಸಿಂಪಲು ಹಾಗೆಲ್ಲ ಹೇಳ್ಬಾರ್ದು ಸಿಂಪಲು ಆಯಿತಾ. ಸಿಂಪಲ್ ಎಂತ ಸಿಂಪಲು ಹಾಗೆಲ್ಲ ಹೇಳ್ಬಾರ್ದು. ನಮ್ಮ ಶಾಲಿನಿ ಸಿಸ್ಗೆ ಬೇಜಾರಾಗ್ತದೆ. ಅನಿಲನ್ನ ಸಪೋರ್ಟಿಂಗಲ್ಲಿದ್ದಾರೆ. ಹೌದು ಶಾಲಿನಿ ಈ ಥರ ಹೇಳ್ದ. ಇಲ್ಲ ಸೌಮ್ಯ ಸಿಸ್ ಹಾಗೆ ಹೇಳಲಿಲ್ಲ ಅವರು ಹಾಗೆ ಹೇಳುದಿಲ್ಲ. ನಿಮಗೆ ಗೊತ್ತುಂಟಲ್ಲ ಇನ್ಸ್ಪೈರಿಂಗ್ ಹೇಗೆ ಅಂತ. ಅಯ್ಯೋ ದೇವ ಅಂತ ಹೇಳ್ತಾ ಇದ್ದಾರೆ ಸಂಧ್ಯಾ ಸಿಸ್. ಅನಿಲನ್ನ ಸಪೋರ್ಟಿಂಗಲ್ಲಿದ್ದಾರೆ. ಸಂಡೇ ಟು ಸಂಡೇ ಈವ್ನಿಂಗ್ 5 ಗಂಟೆಗೆ ನನ್ನ ಲೈವ್ ಇರುತ್ತೆ. ಬಂದವರಿಗೆ ನನ್ನ ಸಪೋರ್ಟ್ ಇರುತ್ತೆ, ಮಿಸ್ ಮಾಡದೆ ಬನ್ನಿ ಅಂತ ಅನಿಲನ್ನ ಹೇಳ್ತಿದ್ದಾರೆ. ಎಲ್ಲರೂ 5 ಗಂಟೆಗೆ ಅನಿಲನ್ನ ಲೈವಿಗೆ ಹೋಗಿ ಸಂಡೇ. ಬಟ್ ಆದರೂ ಶಾಲಿನಿ ನಾನು ನಂಬಲ್ಲ ಬಿಡು. ಹೌದು ಸೌಮ್ಯ ಸಿಸ್ಗೆ ಗೊತ್ತುಂಟು ಶಾಲಿನಿ ಅವ್ರ ಬಗ್ಗೆ. ಶಾಲಿನಿ ಸಿಸ್ ಸೌಮ್ಯ ಸಿಸ್ ನಂಬುಜಿರ್ಗೆ ಪುರ. ಅತ್ತೆ ಬಾಯ್, ಕಾಲೇಜ್ ಇದೆ. ಓಕೆ TV17 ಕಾಲೇಜಿಗೆ ಹೋಗಿ ಬಾ. ಯಾವ ಕಾಲೇಜ್ ಅದು ಈಗ ನಿಮಗೆ? ಅನಿಲ್ ಸರ್ ಸಪೋರ್ಟಿಂಗಲ್ಲಿ ಆಂಡ್ ಸಿಸ್ ಕೋಡೆ ಒಂದ ಟೈಮ್ ಇತ್ತೀನಿ ನಂದಂದು ಈರು ಒಂದ ಟೈಮ್ ಇತ್ತೀನಿ. ಈರು ಮಂಡೆ ವಿಚಾರ ಮೆಸೇಜ್ ಬರೋದು ಚೀರು ಸಿಂಪಲ್ಲ. ಈಗ ಒಳ್ಳೆಯದಕ್ಕೆ ಕಾಲ ಇಲ್ಲ. ಇನ್ನು ನಿಮ್ಮಿಷ್ಟ ಸೌಮ್ಯ ಅಕ್ಕ. ಎಂತ ಸಿಂಪಲು ಹಾಗೆ ಹೇಳುದು. ನಾನು ನಿಮ್ಮ ಸ್ವಂತ ತಮ್ಮ ಅಂತ ಹೇಳಿದ್ದು ಅಂತ ಹೇಳ್ತಾ ಇದ್ದಾರೆ. ದಿನೇಶ್ ಮಂಗಳೂರು ಬರ್ತೀರ. ಗುಡ್ ಮಾರ್ನಿಂಗ್ ಬಂದಿಲ್ಲ. ಗುಡ್ ಮಾರ್ನಿಂಗ್ ದಿನೇಶ್ ಬ್ರೋ. ಇನ್ಸ್ಪೈರಿಂಗ್ ಬಾಯ್ ಅಂತ ಹೇಳ್ತಾ ಇದ್ದಾರೆ. ಕೋಪದಲ್ಲಿ ಯಾಕೆ ಬಾಯ್ ಹೇಳುದು? ಇನ್ಸ್ಪೈರಿಂಗ್ ಡಿಗ್ರಿ ಕಾಲೇಜ್ ಅತ್ತೆ. ಹೌದಾ? ಓಕೆ ನೋಡಿ ಕಿಚ್ಚ ಬಾಸ್ ಬಂದು ಟೀಚರ್ ಹೋದ್ರಿ. ಎಂತ ಎಲ್ಲಿಗೆ ಹೋಗುದು ಟೀಚರ್ ಎಲ್ಲಿಗೆ ಹೋಗುದಿಲ್ಲ. ನೀನು ಕಾಪಿ ಬರೆದುಕೊಂಡು ಬಂದಿದ್ಯಾ? ಅವನು ಸಿಂಪಲ್ ಬರೀಲಿಲ್ಲ, ನೀನು ಬರೆದುಕೊಂಡು ಬಂದಿದ್ಯಾ? ನೀವು ಹೋಮ್ವರ್ಕ್ ಒಬ್ಬರು ಕೂಡ ಹೋಮ್ವರ್ಕ್ ಮಾಡೋದೇ ಇಲ್ಲಲ್ಲ. ನಾನು ಎಷ್ಟು ಹೇಳುದು ಬಾಯ್ ಬರ್ಕೊಳ್ಬೇಕು ನಿಮಗೆ. ಕಾಪಿ ರೈಟಿಂಗ್ ಬರೆಯಿರಿ, ಕಾಪಿ ಬರೆಯಿರಿ ಅಂತ. ಎಂತ ಗುಡ್ ಮಾರ್ನಿಂಗ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಗುಡ್ ಮಾರ್ನಿಂಗ್. ನಿಮಗೆ ಕೂಡ ಗುಡ್ ಮಾರ್ನಿಂಗ್ ಕಿಚ್ಚ ಬಾಸ್. TV17 ಕಿಚ್ಚ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಕಿಚ್ಚನಿಗೆ ಒಂದು ನೆಗಡ್ಲಿಕ್ಕೆ ಒಂದು ಕಾರಣವೇ ಬೇಡ, ನೆಗಡ್ತಾ ಇರ್ತಾರಲ್ಲ. ಬಾಯ್ ಟಿವಿ, ಹ್ಯಾವ್ ಎ ನೈಸ್ ಡೇ ಅಂತ ಹೇಳ್ತಾ ಇದ್ದಾರೆ. ಟಿವಿ ಡಿಗ್ರಿ ಓದ್ತಾ ಇದ್ದೀಯಾ? ಹೌದು, ಒಂದು ಡಿಗ್ರಿ ನನಗೆ ಕೊಡ್ತಾನಂತೆ TV17. ಮತ್ತು ಸೌಮ್ಯ ಸಿಸ್ ನಿಮಗೆ ಒಂದು ಡಿಗ್ರಿ ಬೇಕಾದರೆ ಕೇಳಿ ಅವ್ರ ಹತ್ರ. ಒಂದು ಡಿಗ್ರಿ ನಿಮಗೆ ಕೊಡ್ತಾನೆ, ಒಂದು ನನಗೆ ಕೊಡ್ತಾನಂತೆ ಡಿಗ್ರಿ. ನಾನು ಕಲೀಲಿಲ್ಲ, ಅದಕ್ಕೆ ಒಂದು ಡಿಗ್ರಿ ನನಗೆ ಅಲ್ಲ. TV17 ಕಿಚ್ಚ ಟಿಫಿನ್ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಪಿಂಕಿ ಎಲ್ಲಿ ಕಿಚ್ಚ? ಪಿಂಕಿ ಇಲ್ಲವ. ಪಿಂಕಿಯನ್ನು ವಿಷಯ ಎತ್ತಬೇಡ ಆಯ್ತಾ ನೀನು. ಪಿಂಕಿ ವಿಷಯ ಎತ್ತಬೇಡ. ಇಬ್ಬರು ಕೂಡ ಕಲಿತು ಮಾಡೋದು ಪಿಂಕಿಗೆ. ಪಾಪ ಪಿಂಕಿ. ಸೌಮ್ಯ ಅತ್ತೆ ಹೌದು ಅಂತ ಹೇಳ್ತಾ ಇದ್ದಾರೆ. TV17 ಇನ್ಸ್ಪೈರಿಂಗ್ ಬೇಜಾರು ಮಾಡ್ಕೋಬೇಡ. ಓಕೆ ಬಾಯ್ ಅಂತ ಹೇಳ್ತಾ ಇದ್ದಾರೆ ಸೌಮ್ಯ ಅವರು. ಸೌಮ್ಯ ಸಿಸ್ ಹೋಗುದಾ? ಓಕೆ ಬಾಯ್. ಸೌಮ್ಯ ಸಿಸ್ ಅಂತ ಆರ್ಟ್ ಕೊಡ್ತಾ ಇದ್ದಾರೆ. ತಗೊಳ್ಳಿ ಸೌಮ್ಯ ಸಿಸ್, ನಿಮಗೆ ಒಂದು ಆರ್ಟ್ ಬಂತು ಇವತ್ತು. ನಿಮಗೆ ಡಿಗ್ರಿ ತಗೊಳ್ಳಿ. ಹೌದು, ನನಗೆ ಡಿಗ್ರಿ ಕೊಡು, ಒಂದು ಡಿಗ್ರಿ ಕೊಡು ಸಾಕು. ಡಿಗ್ರಿ ಕಲ್ತಿದ್ದು ಲಾಸ್ಟಿಗೆ ಎಂಚಿನ ಸಿಂಪಲು ಹಿರೇಗೋಜಿ ಡಿಗ್ರಿ ಬರ್ತಾರೆ ಕೇಳಿ ಕೊರ್ಪೆ. ಥ್ಯಾಂಕ್ ಯು ಶಾಲಿನಿ ಸಿಸ್. ಓಕೆ ಬಾಯ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸೌಮ್ಯ ಸಿಸ್. 4:15ಗೆ ಬರ್ತೀರಿ ಆಯಿತಾ ಸೌಮ್ಯ ಸಿಸ್? ಮತ್ತೆ ಇವತ್ತೊಂದು ನೆನಪೇ ಆಗಲೇಬೇಕು. ಇವತ್ತು ನಮ್ಮ ಮನೆ ಹತ್ರ ಮೆರವಣಿಗೆ ಬರ್ತದೆಯಾ ಇವತ್ತು ದೇವಸ್ಥಾನದ್ದು? 4:15ಗೆ ನಾನು ನೋಡ್ತೇನೆ. ಮ್ಯೂಟಲ್ಲಿ ಸಪೋರ್ಟಲ್ಲಿ ಇರ್ತೇನೆ, ಆನ್ ಇರ್ತದೆ ಆಯಿತಾ? ಇನ್ಸ್ಪೈರಿಂಗ್ ನನ್ನ ಜೊತೆ ಮಾತಾಡಬೇಡಿ. ಯಾಕೆ TV17 ಅದು ಯಾಕೆ ಕೋಪ ಅಂತ ಹೇಳು. ನೋಡಿ ಟೀಚರ್ ಬರ್ಕೊಂಡು ಬಂದಿದ್ದೀನಿ. ಹೌದಾ? ಇವನು ಹುಷಾರಿದ್ದಾನೆ ಕಿಚ್ಚ. ಅವನು ಹೇಳಿದ ಕೆಲಸ ಎಲ್ಲ ಮಾಡ್ತಾನೆ, ಮಾತ್ರ ತಪ್ಪು ಬರೆದುಕೊಂಡು ಬರ್ತಾನೆ. ಮತ್ತೆ ನೋಡ್ತೀನಿ ಆಯಿತಾ, ಮತ್ತೆ ಕರೆಕ್ಷನ್ ಮಾಡಿ ನೋಡ್ತೀನಿ ಆಯಿತಾ? ಸೌಮ್ಯ ಅಕ್ಕ ನನಗೆ ಇಲ್ಲವ ಆರ್ಟ್ ಅಂತ ಹೇಳ್ತಾರೆ. ಒಂದು ಆರ್ಟ್ ಕೊಟ್ಟು ಬಿಡಿ ಇವನಿಗೊಂದು. ಬಾಯ್ ಅತ್ತೆ ಹೋಗುದಾ? ಓಕೆ ಬಾಯ್ 17. ಬಾಯ್ ಇನ್ಸ್ಪೈರಿಂಗ್. ಕೋಪ ಹೋಗ್ಲಿಲ್ವ
ಗೊತ್ತಿಲ್ವಾ, ಇದು ನಾಳೆಗೆ TV17 ಮತ್ತು ಇನ್ಸ್ಪೈರಿಂಗ್ ಅವರ ಕೋಪ ನಾಳೆವರೆಗೂ ಮುಂದುವರಿಯುತ್ತದೆ. ನಾಳೆ ನಮ್ಮ 8 ಗಂಟೆಯಲ್ಲಿ ಇವರ ಕೋಪವನ್ನು ಬಗೆಹರಿಸುವ ಬಗ್ಗೆ ಮಾತನಾಡೋಣ. ಓಕೆ, ಬಾಯ್ TV17. ಹಾಯ್ ಟಿವಿ, ಹಾಯ್ ಸೌಮ್ಯಕ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕಿಚ್ಚ ಬಾಯ್ ಅಂತ ಹೇಳ್ತಾ ಇದ್ದಾರೆ 17. ಯಾಕೆ ಟಿವಿ ಅಂತ ಹೇಳ್ತಾ ಇದ್ದಾರೆ. ಬಾಯ್ ಟಿವಿ ಅಂತ ಇನ್ಸ್ಪೈರಿಂಗ್ ಹೇಳ್ತಾ ಇದ್ದಾರೆ. ನಿನಗೆ ಎದಕ್ಕೆ ಶಿವ್ ಬ್ರೋ ಹೊರಟು ಹೋಗುತ್ತೆ ನಿನ್ನ ಹೃದಯ, ನಿನಗೆ ಎದಕ್ಕೆ ಅಂತ ಕೇಳ್ತಾ ಇದ್ದಾರೆ. ಶಿವ್ ಬ್ರೋ ಹೊರಟು ಹೋಗುತ್ತೆ ನಿನ್ನ ಹೃದಯ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸೌಮ್ಯ ಚಿಟ್ಟಿ ಅವರು. ಸೌಮ್ಯ ಅತ್ತೆ ಬಾಯ್ ಅಂತ ಹೇಳ್ತಾ ಇದ್ದಾರೆ. ಬಾಯ್, ಎಲ್ಲರಿಗೂ ಬಾಯ್ ಹೇಳ್ತಾ ಇದ್ದಾರೆ. ಸಂಗೀತ ಟೀಚರ್ ನಿಮಗೆ ಆಟ, ಹೌದಾ ನನಗೆ ಆಟ. ಥ್ಯಾಂಕ್ ಯು ಸಿಂಪಲ್ ಬಾಯ್. ಕಿಚ್ಚ ಕಾಲೇಜ್ ಇದೆ ಅಂತ ಹೇಳ್ತಾ ಇದ್ದಾರೆ. ಕಿಚ್ಚ ನೀನು ಕೂಡ ಅವನೊಟ್ಟಿಗೆ ಹೋಗ ಕಾಲೇಜ್ಗೆ. ಎಂತ ಕಾಪಿ ಬರ್ಕೊಂಡು ಬಂದಿದೆಯಲ್ಲ, ಇವತ್ತು ಕಾಲೇಜ್ಗೆ ಹೋಗ, ಅವನೊಟ್ಟಿಗೆ ಡಿಗ್ರಿ ಮಾಡಿ ಬಾ, ಹೋಗು. ಭುವನ್ಗೆ ಹೇಳ್ತೀಯಾ ಆರಲಿಕ್ಕೆ ಬಿಡಬೇಡ ಅಂತ, ಮತ್ತೆ ಈಗ ನೀನು ಕೇಳ್ತೀಯ ಎಂತ, ನನಗೆ ಅರ್ಥ ಆಗಲಿಲ್ಲ ನಿಮ್ಮದು ಸೌಮ್ಯ ಸಿಸ್ಸು. ಯಾರು ಭುವನ್ ಓಕೆ ಅಂತೇಳಿ ಕಿಚ್ಚ ನಗಡ್ತಾನೆ ಇರುದು ಎಂತ ನಗಡ್ದು ನಮ್ಗೆ ಗೊತ್ತಿಲ್ಲ ಕಿಚ್ಚ. ಸಂಜೆ ಸಿಗುವ ಎಲ್ಲ ಬನ್ನಿ, ಸಂಜೆ 4:30ಕ್ಕೆ ಲೈವ್ಗೆ ಸಪೋರ್ಟ್ ಮಾಡಿ ಅಂತ ನಮ್ಮ ಸೌಮ್ಯ ಸಿಸ್ ಹೇಳ್ತಾ ಇದ್ದಾರೆ. ಎಲ್ಲರೂ ಸಂಜೆ 4:30ಕ್ಕೆ ಸೌಮ್ಯ ಚಿಟ್ಟಿ ಲಾಗ್ಸ್ ಅವರ ಲೈವ್ಗೆ ಹೋಗುವ. ಅವರು ಕಾಫಿ ಎಲ್ಲ ಮಾಡಿರ್ತಾರೆ, ನಾವೆಲ್ಲ ಹೋಗಿ ಕುಡಿದು ಅವರ ಲೈವಲ್ಲಿ ಕುತ್ಕೊಳ್ಳುವ. ನನ್ನ ಜೊತೆ ಮಾತಾಡಬೇಡಿ, ನನಗೆ ಬಾಯ್ ಹೇಳಬೇಡಿ, ಓಕೆನಾ? ಓ ಮೈ ಗಾಡ್, ಇದು ತುಂಬ ಗಂಭೀರ ಆಗುವ ವಿಷಯ ಈಗ. ಇನ್ಸ್ಪೈರಿಂಗ್ ಮತ್ತು TV17 ಅವರದ್ದು. ಟಿವಿ ಮರಿಬೇಡ, ಬಾ ಆಯಿತಾ? ಟಿವಿ ಕಾಲೇಜಿಂದ ಬಂದು ಸೀದಾ 4:30ಕ್ಕೆ ಸೌಮ್ಯ ಅವರ ಮನೆಗೆ ಬರಬೇಕಾಯ್ತಾ? ಸೌಮ್ಯ ನಾನು ಬರ್ತೇನೆ ಅಂತ ಹೇಳ್ತಾ ಇದ್ದಾರೆ. ನೀನು ಬಾ ಸಿಂಪಲ್, ನೀನು ಹೋಗು. ಸೌಮ್ಯ ಅತ್ತೆ ಬರ್ತೀನಿ ಅಂತ ಹೇಳ್ತಾರೆ. ಸಿಂಪಲ್ ಬೇಗ ಬಾ ಆಯಿತಾ? ಸಂಜೆ ಬಾ ಸಿಂಪಲ್, ಬೇಗ ಬಾ ಆಯಿತಾ? ಸಂಜೆ 4:30ಕ್ಕೆ ಮರಿಬೇಡ. ಹೌದೌದು, ಫಸ್ಟಿಗೆ ಹೋಗ್ಬೇಕಾಯ್ತಾ ಸಿಂಪಲ್? ನೀನು ಓಪನಿಂಗ್ ಬ್ಯಾಟ್ಸ್ಮ್ಯಾನ್ ಆಗಿ ಹೋಗಬೇಕು. ಬಾ ಟಿವಿ ಅಂತ ಹೇಳ್ತಾರೆ ಸೌಮ್ಯ ಚಿಟ್ಟಿ ಅವರು. ನಾನು ಇವತ್ತು ಸಂಜೆ ಇಲ್ಲ ಸೌಮ್ಯ ಸಿಸ್, ದಾದೊಂದು ಸ್ಪೆಷಲ್ ಇನ್ಸ್ಪೈರಿಂಗ್ ದಾನೇ ಇಜ್ಜರು. ತಗೊಳ್ಳಿ ಟೀಚರ್, ಕಂಪ್ಯೂಟರಲ್ಲಿ ಹಾಕಿ ಚೆಕ್ ಮಾಡಿ ಎಲ್ಲ ಚೆನ್ನಾಗಿ ಬರ್ತೀನಿ. ಹೌದಾ, ಥ್ಯಾಂಕ್ ಯು. ನನ್ನ ಹತ್ರ ಕಂಪ್ಯೂಟರ್ ಇರಲಿಲ್ವಾ, ನೀನು ತಂದು ಕೊಟ್ಟೋದಕ್ಕೆ ಥ್ಯಾಂಕ್ ಯು. ಅದು ಎಂಥ ಕಂಪ್ಯೂಟರಲ್ಲಿ ಹಾಕಿ ಮಾಡೋದು ನನಗೆ ಗೊತ್ತಾಗೋದಿಲ್ಲ. ಬರೆದದ್ದೆಲ್ಲ ಎಲ್ಲಿಗೆ ಕಂಪ್ಯೂಟರ್ಗೆ ಹಾಕೋದು. ಇರಲಿ, ನಾನು ಹೀಗೆ ಕರೆಕ್ಷನ್ ಮಾಡ್ತೀನಿ. ಊಟ ಮಾಡಲು ಮರೆತೀನಿ, ಲೈವಿಗೆ ಹೋಗಲು ಮರೆಯಲ್ಲ ಸೌಮ್ಯಕ್ಕ ಅಂತ ಹೇಳ್ತಿದ್ದಾರೆ. ಹೌದೌದು, ಅವರು ಊಟ ಮಾಡೋದಿಲ್ಲ, ಲೈವಿಗೆ ಬರೋದು. ಯಾಕೆ ಬನ್ನಿ ಅಪ್ಪ, ಎಲ್ಲರೂ ಬಂದಾಗ ನೀವಿಲ್ಲ ಅಂದರೆ ಚೆನ್ನಾಗಿರಲ್ಲ, ನೀವು ಬರಬೇಕು ಆಯಿತಾ? ಇನ್ಸ್ಪೈರಿಂಗ್ ಬರೋಡಿ ಇರುತ್ತನೇ ಮೂಲ ಒಂದು ಆಪಿಂಗ್ ಖುಷಿ ಆಪಿನಿ. ಸೌಮ್ಯ ಅತ್ತೆ, ನನ್ನ ಹಾರ್ಟ್ ನನ್ನ ಹತ್ರ ಇದೆ ಗೊತ್ತಾ? ಹೌದು TV17 ಆರ್ಟ್ TV17 ಹತ್ರವೇ ಇದೆ, ಯಾರು ಕೇಳಬೇಡಿ ಅವ್ರ ಹತ್ರ ಆಯಿತಾ? ಆಲ್ ಬಾಯ್ ಅಂತ ಹೇಳ್ತಾರೆ. ಬಾಯ್ TV17 ಬಾಯ್. ಮತ್ತೆ ಸಂಜೆ ಡೌಟ್ ಇವತ್ತು ಲೈವ್. ಯಾವುದು ಕಿಚ್ಚ ಬಾಸ್ ಕಂಪ್ಯೂಟರ್ ಲ್ಯಾಪ್ಟಾಪ್ ಕೊಡಿ ನಿಮ್ಮ ಟೀಚರ್ಗೆ. ಹೌದು, ಕಂಪ್ಯೂಟರ್ ಎಲ್ಲ ಕೊಡ್ತಾ ಇದ್ದಾರೆ, ಅದು ನಿಜವಾಗಿ ಸಿಕ್ಕರೆ ಒಳ್ಳೆಯದು. TV ಮತ್ತೆ ನಾಯಿ ಕಚ್ಚಿಕೊಂಡು ಹೋಯ್ತು ಅಂದಲ್ಲ. ಹೌದು, TV17 ನೀವು ಹೇಳಿದ್ದಂತೆ ಆಟ ನಾಯಿ ಕಚ್ಕೊಂಡು ಹೋಯ್ತಂತ. ಸಂಧ್ಯಾಕ್ಕ ಓಲುಲ್ಲಾರು ಬಂದಕ್ಕೆ ಏನೊಂದಿಲ್ಲ. ಸಿಂಪಲ್ ಬಾಯ್ ಇನ್ಸ್ಪೈರಿಂಗ್ ಬಾರಪ್ಪ, ಸಂಜೆ ಬಾ ಲೈವಲ್ಲಿ ಮಾತಾಡೋಣ ಅಂತ ಹೇಳ್ತಾ ಇದ್ದಾರೆ. ಶಾಲಿನಿ ಸಿಸ್ ಅಲ್ಲಿ ಸೌಮ್ಯ ಸಿಸ್ ಬರೋದಿಲ್ಲೇರ ಬೈಯಾಡು ಬರೋಡಿಗೆ ಪಾತಿರ್ಗೆ ಒಬ್ಬ ಬಿರಿಯಲ್ಲಿ ಇತ್ತೆ ಕೊರ್ನೆ ಮಾರ್ರೆ ಈರೊಂಜಿ ಸಿಂಪಲ್ ನೆನಪಾಯಿನ ಅವಳು ಇದೆ ಗತಿ. ತಗೊಳ್ಳಿ, ಲ್ಯಾಪ್ಟಾಪ್ಸ್ ತಂದಿದ್ದೀನಿ. ಎಲ್ಲಿಡುದ? ನನ್ನ ಮಂಡೆಯಲ್ಲಿ ಇಡುದು ಅದನ್ನೆಲ್ಲ, ಲ್ಯಾಪ್ಟಾಪನ್ನೆಲ್ಲ. ಇವತ್ತು ಸಂಜೆ ನಾನು ಸ್ವಲ್ಪ ಬ್ಯುಸಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ನಾದಿ. ಶಾಪಿಂಗ್ ಬರೋಣ ಶಾಲಿನಿ ಸಿಸ್? ಹೌದಾ, ಓಕೆ. ಇನ್ಸ್ಪೈರಿಂಗ್ ಫ್ರೀ ಇದ್ರೆ ಬಾ ಆಯಿತಾ? ಶಾಲಿನಿ ಅಕ್ಕ ಕೊಂಚ ಆರ್ಟ್ ತಿಕ್ಕೊಂಡುಂಟು ನಮ್ಮ ಸಿಂಪಲ್ ಬಾಯ್ನ ಕಡೆಯಿಂದ. ಮನಸಾಂಡ ಎಲ್ಲರದ್ದು ಮನಸಾಂಡ ಎಲ್ಲರದ್ದು ಫ್ರೆಂಡ್ಸ್. ಮಾತಿರ್ಗಳ ಮನಸ್ಸುಂಡು ವನಸಾತಜಿ ಸೌಮ್ಯ ಚಿಟ್ಟಿ ಅವರೇ. ಬಿರೇಲ್ ಬೊಡ್ಚು ಕೊರ್ಲಿ ದಾಯ ಬೊಡ್ಚು ಪನ್ಪೆಂಗುಲು ಕೊರ್ಲಿ ಈರ್ನ ಬಿರೇಲ್ ಅವ್ರು ಗುರ್ತಪ್ಪು ನಾವೇ ಈರ್ನ ಬಿರೇಲ ಓವುನ್ ಎನ್ಮ ನಂಬರ ಬಿರೇಲ ವರ್ಮ ನಂಬರ. ಅನಿಲ್ ಸುವರ್ಣ ಬತ್ತೇರು ಸಪೋರ್ಟಿಂಗ್ ರೂಲೇರು. ಥ್ಯಾಂಕ್ ಯು ಅನಿಲ್ ಅನ್ನ, ಥ್ಯಾಂಕ್ ಯು ಸೋ ಮಚ್. ಸಿಂಪಲ್ ಮೆಸೇಜ್ ಎಲ್ಲ ಖಾಲಿ ಆಯ್ತಾ?
ನಾನೀಗ ಸ್ವಲ್ಪ ಫ್ರೀ ಆದೆ. ಎಲ್ಲಿಂಟ ಮೆಸೇಜ್ ಸಿಂಪಲ್ ಕಿಚ್ಚ ಬಾಸ್ ಡನ್ ಅಂತ ಹೇಳ್ತಾ ಇದೆ. ಥ್ಯಾಂಕ್ ಯು. ಸಾರಿ, ನನಗೆ ಅಷ್ಟು ತುಳು ಬರೋದಿಲ್ಲ. ಪರವಾಗಿಲ್ಲ ಸೌಮ್ಯ ಸಿಸ್, ನೀವು ಕಲೀರಿ, ನಾವಿಲ್ಲಿ ಕಲಿಸ್ತೇವೆ, ತುಳು ಕಲಿಸ್ತೇವೆ, ನಾವು ಕ್ಲಾಸ್ ಮಾಡ್ತಾ ಇದ್ದೇವೆ. ನೋಡಿ ಕಿಚ್ಚ ಒಂದು 2 ಮಾತಾಡ್ತಾರೆ ನೋಡಿ. ಈಗ ಕಿಚ್ಚ ಮಾತಾಡ, 2 ತುಳು ಮಾತಾಡಿ ನೋಡುವ. ಕಲೀರಿ ಸಿಸ್, ಏನಾಗುತ್ತೆ, ನಾವು ದಿನಾಲು ಬಂದರೆ ನಾವು ಕಲಿಸ್ತೇವೆ ಇಲ್ಲಿ. ಓಕೆ ಬಾಯ್ ಮಾತಿರ್ಗ ಬಾಯ್ ಸಿಂಪಲ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಬದು ಸಪೋರ್ಟ್ ಮಾಡ್ತೀನಿ. ಈನ ಸಪೋರ್ಟ್ ಇಂಚೆನೆ ಒಪ್ಪಡು ಈ ಮೆಗ್ದೆಲ್ಲಿಗ. ಓಕೆ. ಕಿಚ್ಚ ಬಾಸ್ ನಗಾಡ್ತಾ ಇದ್ದಾರೆ. ಹೇಳ ಕಿಚ್ಚ ಬಾಸ್, 2 ವರ್ಡ್ ಆದರೂ ಹೇಳು. ಒಂದೊಂದು ಟೀಚರ್ದು ಮರ್ಯಾದೆ ಉಳಿಸಪ್ಪ, ಮರ್ಯಾದೆ ಉಳಿಸು ಆಯಿತಾ. ಒನಸಾಂಡ ಮಿಸ್ಟೇಕ್ ಆಯಿತು, ಪರವಾಗಿಲ್ಲ, ಅದು ಆಗ್ತದೆ ಒಮ್ಮೊಮ್ಮೆ. ಒನಸಾಂಡ ಅಂತ ಮಿಸ್ಟೇಕ್ ಆಯಿತು ಎಲ್ಲ ಸ್ನೇಹಿತರೆ. ಹೌದೌದು, ಒನಸಲ್ಲ. ಬೆಳಿಗ್ಗೆ ಸೊಮೆಸಿಸ್ ಬೆಳಿಗ್ಗೆ ನಾವು ಕಾಫಿ ಆಯಿತಾ, ಟೀ ಆಯಿತಾ, ಹಾಗೆ ಚಾ ಪರಿಹಾರ ಅಂತ ಕೇಳೋದು ಬೆಳಿಗ್ಗೆ. ಮಧ್ಯಾಹ್ನಕ್ಕೆ ಒನಸಾಣ ಅಂತ ಕೇಳೋದು. ಬೆಳಿಗ್ಗೆ ಚಾ ಪರಿಹಾರ ತಿನಿಯರ ಅಂತ ಕೇಳೋದು. ಮತ್ತು ಮಧ್ಯಾಹ್ನಕ್ಕೆ ಒನಸಾಂಡೆ ಕಜಿಪುದಾದೆ ಅಂತ ಕೇಳೋದು. ಹಾಗೆ ಆಯ್ ಕಿಚ್ಚ ಬಾಸ್. ಕುದ್ರೆ ಒಂತುಲೆ ಎಂಕ್ಲೆಗ್ ಬರೆಯೋಡು ಇರೆಗ್ ಓದೆರೆ ಅಂದಂದು ಬರೀಲೆ ಸಿಂಪಲ್ ಬಾಯ್. ಬರೀಲೆ ಇರು ಬರೆಪಿನೋಸ್ಕರ ಯಾನ್ ಕಾತೊಂದುಲ್ಲೆ ಓದೆರೆ ಕಾತೊಂದುಲ್ಲೆ ಅವೇ. ಓಕೆ ಇರು ಬರೀಲೆ ಆರಾಮ್ಸೆ ಬರೀಲೆ. ಓಕೆ. ಓ ಆರ್ಟ್ ಯಾರಿಗೆ ಬೇಕು ತಗೋ. ಇದು ಯಾವ ಆರ್ಟ್ ಬ್ರೇಕ್ ಆಗಿದೆ ಇದು 2 ಕೂಡ. ಇನ್ಸ್ಪೈರಿಂಗ್ ಅಕ್ಕ. ತಿಂಡಿ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ನಮ್ಮ ಕಿಚ್ಚ. ಚಾ ಪರಿಹಾರ ಕಜಿಪುದಾದ ಒಂದೆನ್ನ ಟೀಚರ್ ಒಂದು ಕಲ್ಪನೆಗೆ ಮರ್ಯಾದಿಜ್ಜಿ ಮಾರಾಯ. ಚಾ ಪರಿಹಾರ ಕಜಿಪುದಾದ ಆಪುಣ. ಚಾ ಪರಿಹಾರ ತಿಂದರ ಒನಸಾಂಡ ಕಜಿಪುದಾದ ಅಂಚಕ್ಕೆ ನೋಡು. ಎಂತ ಮಾಡಬೇಕು, ಪಿಂಕಿ ಹತ್ರ ಇದ್ದೀನಲ್ಲ ಮರೆತು ಹೋಯ್ತು. ಹೌದೌದು. ಸಿಂಪಲ್ ಬಾಯ್, ಪಿಂಕಿ ನೋಡಿ ಇವನ ಹತ್ರ ಇದ್ದಾಳೆ ಅಂತೆ. ಇವನು ನೆಗಡೆ ಆ ಪಿಂಕಿಯನ್ನು ಏನು ಮಾಡ್ತಾನೋ ನನಗೆ ಗೊತ್ತಿಲ್ಲ. ಬೇಲೆ ಉಂಡೆ. ಓಕೆ ಬೇಲೆ ಉಂಟಂಡ ಪೋದು ಬಲೆ. ಓಕೆ ದಾದಿ ಬೇಲೆ ಪೇಂಟ್ ಬೇಲೆನಾ ಬೇಲೆ ಎತ್ತನ ಪೋದು ಬಲೆ ಸಿಂಪಲು ಅಂಜನೆಲ್ಲ ಕಾಣಬಲೆ. ನಿಕ್ಲಿಗೆ ಬಾವೇರು ಉಲ್ಲೇರು ಇಲ್ಲದ ಬೇರೆ ಓದ್ಯಾರ ನೀರ್ನ ಬಾವೇರು ಉಳ್ಳತ್ತಿ ಸಿಂಪಲ್. ಬಾವೇರು ಒಂಜಿ ಬೇಲೆ ಮುಟ್ಟು ಜೇರಿಲ್ಲದ ಒಂಜಿ ಎನ್ನೊಚ್ಚಿರು ಬಾವೇರು ಬೇಲೆ ಮಲ್ಪೇರು. ಬಾವೇರು ಒಂಜಿ ಬೇಲೆ ಮುಟ್ಟು ಜೇರಿ ಆ ನಟಿಲ್ ಮಲ್ತುಕೊಂಡ ಮಾತ್ರ ಉಣ್ಪಿನಿ ಇಜಿನಾರ ಉಪವಾಸ ಉಪ್ಪೇರು. ಓಕೆ ಬಾವೇರು ಒಂಜಿ ಬೇಲೆ ಮುಟ್ಟು ಜೇರು ಆತೆ ಆರು ಬನ್ಪೇರು. ಈ ಮಲ್ತು ಕೊಡ್ಜಿನ ಎಂಕ ಒನಸೇ ಬರ್ಚಿ ಎಂಕ ತಿಂಡ್ರೆನೇ ಬರ್ಚಿ ಅಂಚ ಬನ್ಪೇರಾರು. ಯಾನು ಉಣ್ಪಿನೇ ಇಜ್ಜಿ ಉಪವಾಸ ಉಪ್ಪೆ ಬನ್ಪೇರಾರು. ಬಾವೇರು ದಾಲ ಬೇಲೆ ಮಲ್ಪು ಜೇರು. ಓಕೆ ಇರ್ನ ಅಕ್ಕನೆ ಮೆಗ್ದಿಯೇ ಮಲ್ಪುಂಡು ಪೂರ ಬೇಲೆ. ಇರೆಗ್ 24 ಗಂಟೆ ಲೈವ್ ಉಡು ನೇಲೊಂದು ಅಂದಿಯೇ ಸಿಂಪಲ್ ಬಾಯ್. ಇರ ಬಾವೆಲ್ಲ ಅಂಚನೆ ಬಂದ್ಬಿನ್ ಮಾತಿರ್ಲ ಅಂಚನೆ ಬಂದ್ಬಿನ್ ದಾಯ ವಂಚ ಮಾತಿರ್ಲ ಕಣ್ಣೆಂಗ್ಲ ಅದೇ ಏನು ಕೋಡೆ ದೆತ್ತಿನ ಯಾದಜಿ ಮಾರ್ಯಾವು ದೃಷ್ಟಿ ದೆತ್ತಿನ ಯಾದಜಾವು ಇನಿ ಕೂಡ ಬೈದನ್ ದೃಷ್ಟಿ ತೂಲೆ ಇರ್ವನೆ ದೃಷ್ಟಿ ಬರ್ಪುಣ ಅಂದಿತ್ತೆ. ಹೋಗಿ ಬಾ ಎಲ್ಲ ಸ್ನೇಹಿತರಿಗೂ ಸಂಜೆ ಸಿಗುವ ಲೈವ್ಗೆ ಬನ್ನಿ 4:30ಕ್ಕೆ. ಓಕೆ ಸೌಮ್ಯ ಚಿಟ್ಟಿಯವರೇ, ನೀವು ಬಂದು ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾನು ಕೂಡ ಬರ್ತೇನೆ 4:30ಕ್ಕೆ. ಸ್ವಾಮಿ ದೇವರೇ ಹೆಂಗೆ 4:30ಕ್ಕೆ ನೆನಪು ಮಲ್ಪ್ಲಿ. ಸೌಮ್ಯ ಚಿಟ್ಟಿ ಅವರ ಇದುಂಟು ಲೈವ್ ಉಂಟು. ಸಿಂಪಲ್ ನನಗೆ ನೆನಪು ಮಾಡಾಯ್ತಾ. ನನಗೆ ಒಳ್ಳೆ ತುಳು ಕಳಿಸಿ ಅಪ್ಪ. ಖಂಡಿತ ನೀವು ಬನ್ನಿ, ನಿಮಗೆ ತುಳು ಕಲಿಸ್ತೇವೆ. ಖಂಡಿತ ಕಲಿಸ್ತೇವೆ. ಇವತ್ತು ಎರಡು ಕಲಿಸಿದ್ದೇನಲ್ಲ ಇವತ್ತು. ಚಾ ಪರಿಹಾರ ತಿಂಡರ ಅಂದರೆ ಚಾ ಕುಡಿದ್ರ ತಿಂಡಿ ತಿಂದ್ರ ಅಂತ. ನೀವು ನಾಳೆ ಅದನ್ನು ನೆನಪು ಮಾಡಿ ಇಟ್ಕೊಳ್ಳಿ. ಮತ್ತು ನಾಳೆ ಇನ್ನೊಂದು ಕಲಿಸ್ತೇನೆ. ಓಕೆ ಸೌಮ್ಯ ಸಿಸ್ ಅವರೇ, ನನಗೂ ಬೇಕು ಕಲಿಸಿ. ಹೌದೌದು, ಖಂಡಿತ ಕಲಿಸ್ತೇವೆ. ಖಂಡಿತ ನಮ್ಮದಿಲ್ಲಿ ಸಿಂಪಲ್ ಬಾಯ್ ಇದ್ದಾರೆ, ಮತ್ತು ನಮ್ಮದು ಶಾಲೆ ಸಿಸ್ ಇದ್ದಾರೆ ಎಲ್ಲ, ಮತ್ತು ಅನಿಲ್ ಇದ್ದಾರೆ. ಎಲ್ಲ ತುಳು ಮಾತಾಡುವವರು ಇಲ್ಲಿ ಇರುವುದು. ಸಿಂಪಲ್ ಟೆಲಿಫೋನ್ ಮಾರ್ರೆ. ನಾಯಿ ಕಣ್ಣು, ಬೆಕ್ಕು ಕಣ್ಣು, ಸೌಮ್ಯ ಕಣ್ಣು, ಕಿಚ್ಚ ಕಣ್ಣು, ತೂ ಸಿಂಪಲ್ ಕಣ್ಣು ಕೂಡ ಹಾಕ ಅದಕ್ಕೆ. ಸಿಂಪಲ್ನ ಕಣ್ಣು ತೂ ಆಯಿತು, ಎಲ್ಲ ಹೋಯ್ತು. ಕಿಚ್ಚ ಬಾಸ್ ಅವರು ನಗರ್ತಾ ಇದ್ದಾರೆ. ಎಂತ ಕಿಚ್ಚ, ಯಾಕೆ ನಗಡ್ದೆ ಕಿಚ್ಚ? ಏನಾಯ್ತು ಕಿಚ್ಚ? ಕಿಚ್ಚ ಬಾಸ್ ನೆಗಡ್ತಾ ಇದ್ದಾರೆ. ಯಾರೆಲ್ಲ ಲೈಕ್ ಕೊಡಲಿಲ್ಲ, ಲೈಕ್ ಕೊಟ್ಟು ಸಹಕರಿಸಿ. ಮೆಗ್ಗೆನ ಕಣ್ಣು ಬೂರುಜಿ ಕುದ್ರೆ ಅಂದೆ. ಮೆಗ್ಗೆನ ಕಣ್ಣು ಬೂರುಜ. ಓಕೆ ಮಲ್ಲೆಜ್ಜ ಅಂಜನ ಒಪ್ಪಡವ ಕಣ್ಣು. ಓಕೆ ಕುದುರೆ ಬಂದು ಫೇಮಸ್ ಶಬ್ದ ಆತನ ನಮ್ಮ ಬಾಲಿವುಡ್ದು. ಇದೆಂತ ಸಿಂಪಲ್ ಬಾಯ್ ಏನಾಯಿತು?
ಏನಾಯ್ತು ಸ್ವಾಮಿ ಅವರೇ? ಇದೆಂತ ಸಿಂಪಲ್ ಬಾಯ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸೌಮ್ಯ ಅವರು. ಅದು ಇದು ದೃಷ್ಟಿ ತೆಗ್ದದ್ದು. ಅದು ನಮಗೆ ಒಂದೊಂದ್ಸಲ ದೃಷ್ಟಿ ಬೀಳ್ತದೆ ಅಲ್ಲ ಸೌಮ್ಯ ಸಿಸ್ ಅವರೇ. ನಿಮಗೆ ಮತ್ತೆ ತೆಗಿಸಿ, ನೀವು 4:15 ಅವ್ರು ಬರ್ತಾರೆ, ಮತ್ತೆ ನೀವು ದೃಷ್ಟಿ ತೆಗಿಸಿ ಅವರ ಹತ್ರ ಆಯ್ತಾ. 4:15 ಸಿಂಪಲ್ 4:15 ಹೋಗಾಯ್ತು ಅವರ ಚಾನಲ್ಗೆ. ದೃಷ್ಟಿ ತೆಗಿಬೇಕಾಯ್ತಾ ನೀನು? ದೃಷ್ಟಿ ತೆಗೆದದ್ದು ಹೌದು. ಸಿಂಪಲ್ ಇರೇಗೆ ದೃಷ್ಟಿ ತೆಪ್ಪಡಕ್ಕೆ ಅಂತ ಕಾಸು ಮಾಡ್ಕೊಳ್ಳಿ, ಸತ್ಯ ಮಾಡ್ಬೇನೆ. ಟೀಚರ್ ಅವಳಿಗೆ ಕಲಿಸ್ಲಿಕ್ಕೆ ಹೇಳಿಲ್ಲ, ಕಲಿಸಬೇಕಂತ ತುಳು ಅವರ ಊರಿಗೆ. ಅದು ಕಲಿಸ್ಲಿಕ್ಕೆ ಆಗುದಿಲ್ಲ ಅಲ್ಲ ತುಳು. ಅದು ಆದ್ರೆ ಎಷ್ಟು ಜನ ಬೇಕಾದ್ರೆ ನೀನು ಕೊಂಡೋಗುದಿಲ್ವ ತುಳುವನ್ನು? ಅದಕ್ಕೆ ನಾವು ಕಲಿಸಿದ್ರೆ ಮಾತ್ರ ನೀನು ಕಲಿಯುವುದಲ್ಲ. ಇಲ್ಲಿ ತೆಗೆಯಬೇಕಾ ಸೌಮ್ಯ ಸಿಸ್? ಹೌದೌದು, ಇಲ್ಲಿ ಬೇಡವಾ ಸೌಮ್ಯ? ನೀನು ಅವರ ಇದಕ್ಕೆ ಹೋಗಿ ತೆಗಿ ಆಯ್ತಾ. ಕೇಳು ಸೌಮ್ಯ ಸಿಸ್, ಈಗ ನಿಮಗೆ ದೃಷ್ಟಿ ತೆಗಿಬೇಕಾ ಹೇಳಿ? ಸಿಂಪಲ್ ಈಗ ಒಂದು ದೃಷ್ಟಿ ತೆಗಿತಾನೆ ನೋಡಿ. ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ, ಬೆಚ್ಚಗೆ ನೀ ಜೊತೆಗಿರಲು ಕೂತಲ್ಲಿಯೇ ಚಳಿಗಾಲ, ವಿರಹದ ಬೇಗೆ ಸುಡಲು ಎದೆಯಲ್ಲಿ ಬೇಸಿಗೆ ಕಾಲ, ಇನ್ನೆಲ್ಲಿ ನನಗೆ ಉಳಿಗಾಲ. ನಾನಿನ್ನ ಕನಸಿಗೆ ಚಂದಾದಾರನು, ಚಂದ ಬಾಕಿ ನೀಡನು ಬಂದೇ ಬರುವೆನು. ನಾನೇರ ಹೃದಯದ ವರದಿಗಾರನು, ನಿನ್ನ ಕಂಡ ಕ್ಷಣದಲ್ಲೇ ಮಾತೆ ಮರೆವೆನು. ಇಲ್ಲಿ ತೆಗೆಯಬೇಕಾ ಸೌಮ್ಯ ಸಿಸ್ ಅಂತ ಹೇಳಿದವರು ಎಲ್ಲಿ ಹೋದ್ರು? ನನ್ನ ಮೆಸೇಜೇ ಇಲ್ಲ. ಮೆಸೇಜ್ ಎಲ್ಲ ಏನಾಯಿತು? ಮೆಸೇಜ್ ಎಲ್ಲ ಖಾಲಿ ಆಯಿತಾ? ಅಲ್ಲ, ಮೆಸೇಜ್ ಯಾರು ಮಾಡೋದಿಲ್ವಾ ಗೊತ್ತಿಲ್ಲ. ಕಿಚ್ಚ ಬಾಸ್ ಬಾಯ್ ಅಕ್ಕ. ಓಕೆ ಬಾಯ್ ಕಿಚ್ಚ, ಬಾಯ್. ಥ್ಯಾಂಕ್ ಯು ಸೋ ಮಚ್ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಏನು ಬೇಜಾರು ಮಾಡಬೇಡ ಆಯಿತಾ. ನಾಳೆ ಬಾ, ಕಾಪಿ ಬರೆದುಕೊಂಡು ಬಾ ಆಯಿತಾ. ನಾಳೆ ಹಿಂದಿ ಕಾಪಿ ಬರೆ ಆಯಿತಾ. ಇವತ್ತು ಕನ್ನಡ ಬರ್ತದಲ್ಲ, ನಾಳೆ ಹಿಂದಿ ಬರಿಬೇಕಾಯ್ತಾ. ನೀನು ಹಿಂದಿ ಕೂಡ ಕಲಿಬೇಕು. ನೀವು, ನನಗೆ ಬರುವುದಿಲ್ಲ, ನೀವು ಕಲಿಬೇಕಾಯ್ತಾ. ನಾನು ಬರುವಾಗ ಸಿಹಿ ಕುಂಬಳಕಾಯಿ, 2 ತೆಂಗಿನಕಾಯಿ, 3 ವಿಳೆದೆಲೆ ತನ್ನಿ ಮತ್ತು ದಾದಿ ಯಪ್ಪ ಸಿಂಪಲ್ ಬಾಯ್ ಹೆಂಚಿನಕ್ಕಿ ವಾ ನಮ್ಮನೆದೊಂದು ದೃಷ್ಟಿ ತಪ್ಪುನು ವಾ ನಮ್ಮ ಕಿಚ್ಚ ಬಾಸ್ ಮಂಡಿಗೆ ಹೊಡಿತಿದ್ದಾರೆ. ಯಾಕೆ ಕಿಚ್ಚ, ಏನಾಯ್ತು? ಹಿಂದಿ ಚಂದ ಮಾಡಿ ಬರೆಯೋದು ಬರ್ಬೇಕಾಯ್ತಾ. ಒಂದು ಮಿಸ್ಟೇಕ್ ಇರಬಾರ್ದು ಹಿಂದಿಯಲ್ಲಿ ಆಯ್ತಾ. ಮತ್ತೆ ರಬ್ಬ ಓದ್ಬೇಕು ಹಿಂದಿ. ನಿಂಗೆ ಹಿಂದಿ ಬರ್ತದಲ್ಲ, ಸ್ವಲ್ಪ ಬರ್ತದೆ, ಸರಿ ಕಲಿ ಹಿಂದಿ. ನಿನ್ನ ಮೊಬೈಲ್ ಉಂಟಲ್ಲ, ಮೊಬೈಲಲ್ಲಿ ಇದು ನೋಡಬೇಡ, ಹಿಂದಿದು ನೋಡು. ಹಿಂದಿ ಓದಾಯ್ತಾ, ಹಿಂದಿ ಓದಿ. ಮತ್ತೆ ನಾಳೆ ಓದಿಸ್ತೇನೆ, ಹಿಂದಿ ಓದಿಸ್ತೇನೆ ಆಯ್ತಾ. ಚಿನ್ನ ಕರ್ಮ ಅಂದೇನೆ ಮೋಲ್ಲ. ಏನು ಸಿಂಪಲ್ ಓದಿಯಾ? ಸಿಂಪಲ್ ಇದನ್ನೆಲ್ಲ ನೋಡಿ ಚಿಟ್ಟಿ ಹೋದ್ರ ಅಂತ ಸೌಮ್ಯ ಚಿಟ್ಟಿ ಅವರು. ಸೌಮ್ಯನ ಇಲ್ಲದ ದೃಶ್ಯಪೇರ ಅವು ಓಡು ಅಲ್ಲೆಲ್ಲ ಲೈವ್ಡು ಮಲ್ಲ ಅಪ್ಪತ್ತುಂಡು ಅಂದೆ ಸಿಂಪಲ್ ಬಾಯ್. ನಿಂಗೆ ಗೊತ್ತೇ ಜೀರೆ ಆಪ್ ಒಂದು ಕಲ್ತೀನಿ. ಎಂಥದ್ದು ಎಂತ ನನಗೆ ಅದು ಕಿಚ್ಚ ಬಾಸ್ ಎಂಥ ಮೆಸೇಜ್ ಅದು ನನಗೆ ಅದು ಗೊತ್ತೇ ಆಗೋದಿಲ್ಲವ ನಿನ್ನದು. ಅದು ಕರ್ಸಿವ್ ಲೆಟರ್ ಅದು ಎಂತ ಗೊತ್ತಿಲ್ಲ. ಅದು ಬೇಡವಾ, ಅದು ಮೆಸೇಜ್ ಬೇಡವಾ, ಅದು ಓದಲಿಕ್ಕೆ ಬರ್ದಿಲ್ಲ. ಸಪೋರ್ಟಿಂಗಲ್ಲಿದ್ದಾರೆ ನಮ್ಮ ಕಿಚ್ಚ ಬಾಸ್ ಅವರು. ಬಲಿಮೆ ಸುಂದರಣ್ಣೆಯ ನಂದ. ಓಕೆ ಇರೇಗ ಅವು ಪಾರ್ಟಿ ಏರ್ಕೊಡ್ನಿ ಮಾರ್ರೆ. ಈ ಪಿಕ್ಚರ್ ಬರೋಲ್ಲಾರ ಸಿಂಪಲ್. ನೀವು ಸಿನಿಮಾದಲ್ಲಿದ್ದೀರಾ?
ಜಾಂಗಬಳ ಜಾಂಗಬಳ ಜಾಂಗರೆ, ಜನ ಜನ ಚಿಲ್ಲರೆ ಜೇಬಿನೊಳಗಿದ್ದರೆ, ನೋಡು ಮಗ ಊರು ತುಂಬ ಜಾತರೆ, ತರರರರರರರರರ. ಸಪೋರ್ಟಿಂಗ್ ಮೆಸೇಜ್ ಅಲ್ಲ ಅದು, ಹೌದಾ? ಹಾಗಾದ್ರೆ ನೀನು ಹೇಳು ಎಂತಂತ. ಮಂಡೆಗೆ ಹೊಡಿಬೇಡವ, ಮಂಡೆ ಚಟ್ಟೆ ಆಗ್ತದೆಯಾ? ಯಾನ್ ಪಿಚ್ಚಡಿ ಇತ್ತಂಡ ಈರು ಏರು ತುಯರ ದಾಯೇ ತುಪ್ಪರ ಇರು ವಿಲನ್ ಪಡ್ಲೆ ವಿಲನ್ ಹೆಡ್ಡೆ ಹಾಪುಂಡು ಮಂಡೆಲ ಬೋರ್ ಉಂಡತ್ತೆ ಟಕ್ಕ ಲಕ್ಕ 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 ಅಂಚ ಮಲ್ತಿ ವಿಲನ್ ಅವು ಇರು. ಕಿಚ್ಚ ಬಾಸ್ ಕಿಂಗ್ ಮೇಕರ್ ಅಕ್ಕ ಎಂಕುಲು ಏಪ ತಿಕ್ಕುನಿ ತಿಕ್ಕೆರ ಪೂರ ಇಜ್ಜಿ ಸಿಂಪಲ್ ನಮ್ಮ ಇಂಚಿನ ವೈಟಿಡೆ ಪಾತೇರು ತಿಕ್ಕೆರಲ್ಲೆಲ್ಲ ಎಂಚಿನ ತಿಕ್ಕುನು ಏತು ನಮ್ಮ ದಕ್ಷಿಣ ಕನ್ನಡ ಏತು ಮಲ್ಲೊಂಡು ಗೊತ್ತು ನೀವು ಒಡೆ ತಿಕ್ಕುನು ಏತು ಊರುಂಡು ಏತು ಸಾದಿ ಉಂಡು ಏತು ದಾರಿ ಉಂಡು ಮಸ್ತ್ ಉಂಡು ಏತು ಬ್ಲಾಕ್ ಉಂಡು ಒಂಜಂಜಿ ಒಂಜಂಜಿ ಊರುಳ್ಳ ಬ್ಲಾಕ್ ಏತುಂಡು ನಮ್ಮ ಒಡೆ ತಿಕ್ಕುಂಡು ನಮ್ಮ ವೈಟಿಡೆ ಪಾತಿರ್ನೆ ಖಾಲಿ ಬಿ ಏಕ ಬಾಯ್ ಅಕ್ಕವ ಬಿ ಮೇಲೆ ಬಂದಿದೆ ವೈ ಕೆಳಗೆ ಬಂದಿದೆ ಬಾಯ್ ಅಕ್ಕ ಓಕೆ ಬಾಯ್ ಬಾಯ್ ಕಿಚ್ಚ ನಾಳೆ ಹಿಂದಿ ಬರೆದುಕೊಂಡು ಬಾ ಆಯ್ತಾ ಸಿಂಪಲ್ ನೀನು ಕೂಡ ಹಿಂದಿ ಬರೆದುಕೊಂಡು ಬರ್ಬೇಕಾಯ್ತಾ ಸಂಜೆ ಅಕ್ಕ ಇರೇನು ಮೀಟಾ ಒಡೆಂಕ್ ಸುರತ್ಕಲ್ ಗೊತ್ತುಂಡು ಸುರತ್ಕಲ್ ಗೊತ್ತುಂಡು ಅವಳಿ ಉಪ್ಪುಳಿ ಸುರತ್ಕಲ್ ಓ ದೇವರ ಈ ಸಿಂಪಲ್ ಡಾಯ್ಜಿ ಸಿಂಪಲ್ ಸಿಂಪಲ್ ಇರು ಪಿಕ್ಚರ್ ಬಲ್ಲ ಎಂಕಲ್ ತುವೇರೆ ಬರ್ಪ ಟಾಕೀಸ್ಗೆ ಇರು ಪಿಕ್ಚರ್ ನಾಟಕ ಮಿನಿತಿನ ಪಲ್ಲ ಎಂಕಲ್ ಟಾಕೀಸ್ಗೆ ಬರ್ಪ ತುವೇರೆ ನೀನು ಇದು ಯಾವ ಭಾಷೆಯಾ ಕಿಚ್ಚ ಈರು ಒಂಜಿ ಅಕ್ಕನ ಅಯ್ಯೋ ದೇವ ಯಾನ್ ಒಂಜಕ್ಕ ಅತ್ತೆ ಸಿಂಪಲ್ ಬಾಯ್ ಯಾನ್ ಮಲ್ಲಕ್ಕ ಯಾನ್ ಒಂಜಕ್ಕತ್ ಯಾನ್ ಮಲ್ಲಕ್ಕ ಮಾತಿರ್ಗಲ ಮಲ್ಲಕ್ಕ ಯಾನ್ ಓಕೆ ಬಾಯ್ ಅಕ್ಕ ಓಕೆ ಸಿಂಪಲ್ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಲೈವಿಗೆ ಕೊಟ್ಟದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಕಿಚ್ಚ ಧನ್ಯವಾದಗಳು ನಿನಗೆ ಸಿಂಪಲ್ ಬಾಯ್ ನಿಮಗೆ ಧನ್ಯವಾದಗಳು ತಗೊಳ್ಳಿ ನೀವು ಹಿಂದಿ ಭಾಷೆ ಅಂದರೆ ನಾನು ಈಗಲೇ ಬೇರೆ ಭಾಷೆ ಬರೆದುಕೊಂಡು ಬನ್ನಿ ಎಂತಕ್ಕೆ ಬೇರೆ ಭಾಷೆ ಅದು ನನಗೆ ಬರೋದಿಲ್ಲ ಬೇರೆ ಭಾಷೆ ಸಂಧ್ಯೆ ಇಲ್ಯ ಯಾನ್ ಮಲ್ಲಕ್ಕ ಮಾತಿರ್ಗಲ ಮಲ್ಲಕ್ಕ ಯಾನೆ ಧನ್ಯವಾದಗಳು ಗೋಡೆಗೆ ದಕ್ಕಂಡ ಗೋಡೆ ಪುಡವು ಸಿಂಪಲ್ ಬಾಯ್ ಧನ್ಯವಾದಗಳು ಪುಡ 4 ವರ್ಡ್ ಉಂಡು ರೈಟ್ ಸಾಲು ಮರದ ತಿಮ್ಮಕ್ಕ ಅಂತ ಇಟ್ಟುಕೊಳ್ಳಿ ನಿಮ್ಮ ಹೆಸರು ಯಾಕೆ ಕಿಚ್ಚ ಯಾಕೆ ಏನಾಯಿತು ನನ್ನ ಹೆಸರು ಒಳ್ಳೇದಿಲ್ವಾ ಚಂದ ಇಲ್ವಾ ನನ್ನ ಹೆಸರು ಯಾಕೆ ಸಾಲು ಮರ ತಿಮ್ಮಕ್ಕ ಅಂತ ಸಿಂಪಲ್ ಇನಿಲ ಎಂಬಿ ಖಾಲಿ ಮಲ್ಪೊಚ್ಚಿ ಹೌದೌದು ಸಿಂಪಲ್ ಇನಿ ಎಂಬಿ ಖಾಲಿ ಮಲ್ಪೊಚ್ಚಿ ಕೋಡೆ ಡಿಸೋಜೆಸಿಸ್ ಪಾಡ್ದಿರತ್ತೆ 500 ರೂಪಾಯಿದ ಅವನು ಒರಿಪ್ಪಲೆ ಓಕೆ ಸಂಧ್ಯಾ ಅಕ್ಕ ಮನಂದುಳ್ಳೇರು ಸಂಧ್ಯಾ ಅಕ್ಕ ಎಂಕ ಇರೇರು ಮೀಟ್ ಆವೋಡು ಎಂಚಿನ ಮೀಟ್ ಆಪಿನ ಇಲ್ಲ ಸಿಂಪಲ್ ಬಾಯ್ ನಾವು ವೈಟಿಯಲ್ಲಿ ಇರಬೇಕು ಮೀಟೆಲ್ಲ ಆಗಬಾರ್ದು ಅದು ವೈಟಿದು ರೂಲ್ಸ್ ಅಲ್ಲ ಕಾಪಿರೈಟ್ ಸ್ಟ್ರೈಕ್ ಬರ್ತದೆ ಮೀಟ್ ಆದರೆ ದಾಯ ಪನದುಳ್ಳೇರು ಬಾಯ್ ಓಕೆ ಇದಾದ್ರೆ ಅರ್ಥ ಆಯ್ತಾ ಕಿಚ್ಚ ಬಾಯ್ ಅಂತ 3 ವರ್ಡ್ ಅಲ್ಲ ಅದು ಅರ್ಥ ಆಯ್ತು ನಾನು ಹಿಂದಿ ಬರೆದುಕೊಂಡು ಬಾ ಇದನ್ನೆಲ್ಲ ಬರೀಬೇಡ ಆಯ್ತಾ ಸಂಗೀತ ಅಕ್ಕನ ಮೀಟ ಅಪ್ಪುಜಿ ನಂಜಲ್ದಿ ಕೊಂಚು ಓ ಸಂಗೀತ ಅಕ್ಕ ನಂಜಲ್ದಿ ಹೌದೌದು ನಾವು ನಂಜಲ್ದಿ ಏನು ಮಾಡೋದು ಮತ್ತೆ ನಾನು ಓ ದೇವರೇ ರೋಲ್ ನಂಬರ್ 10 ಪ್ರೆಸೆಂಟ್ ಏನೋ ಕಿರಣ್ನ ಲೇಟ್ ಆಯಿತು 10 ಲೇಟ್ ಆಯ್ತು ಇವತ್ತು ನೋಡು ಇಂಚೇನೆ ಓಕೆ ಮಲ್ಲೆಜ್ಜಿ ಅವ್ರ ಕಾಲೇಜ್ ಬಾಯ್ ಅಂತ ಹೇಳ್ತಾ ಇದ್ದಾರೆ ಸಿಂಪಲ್ ಓಕೆ ಬಾಯ್ ಸಿಂಪಲ್ ಬಾಯ್ ಗುಡ್ ಮಾರ್ನಿಂಗ್ ಆ್ಯಂಡ್ ಸ್ವೀಟ್ ಡೇಸ್ ಆಲ್ ಡೇಸ್ ಹ್ಯಾಪಿ ಯುವರ್ಸ್ ಲೈಫ್ ಅಂತ ಥ್ಯಾಂಕ್ ಯು ಕಿರಣ್ ಅವರೇ ಥ್ಯಾಂಕ್ ಯು ಸೋ ಮಚ್ ಸೇಮ್ ಟು ಯು ಆಯಿತಾ ನಿಮಗೆ ಕೂಡ ಮತ್ತು ಕಾಫಿ ಆಯಿತಾ ನಿಮ್ಮದು
ಬಾಳ ಬಂಗಾರ ನೀನು, ಹಳೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ಬೊಂಬೆ ನಾನಯ್ಯ. ಕ್ಯಾಟ್ ಅವರೇ ನಮಸ್ಕಾರ. ಯಾರ್ರೀ ಕ್ಯಾಟ್? ಏರಿ ಕ್ಯಾಟ್? ಕಿರಣ್ ರೋ ಕ್ಯಾಟ್ ಏರ್ ಯಾನಾ? ಕಡಲೋ ಕಡಲೋ ಕಣ್ಕಡಲೋ, ಮುಗಿಲೋ ಮುಗಿಲೋ ಮನ ಮುಗಿಲೋ, ಕಡಲಲ್ಲೂ ಮುಗಿಲಲ್ಲೂ ನೀ ನನ್ನ ತೇಲಿಸೋ, ಕಡಲಲ್ಲೂ ಮುಗಿಲಲ್ಲೂ ನೀ ನನ್ನ ತೇಲಿಸೋ. ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ. ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ. ಜಗತ ಜನನಿ ಜಗದಂಬಾ, ಜಗದಂಬಾ ಜಗದಂಬಾ ಭವಾನಿ, ಜಗತ ಜನನಿ ಜಗದಂಬಾ, ಜಗದಂಬಾ ಜಗದಂಬಾ ಭವಾನಿ, ಅಂಬಾ ಭವಾನಿ ಜಗದಂಬಾ ಭವಾನಿ, ಅಂಬಾ ಭವಾನಿ ಜಗದಂಬಾ ಭವಾನಿ, ಜಗತ ಜನನಿ ಜಗದಂಬಾ, ಜಗದಂಬಾ ಜಗದಂಬಾ ಭವಾನಿ. ಕರುಣಾಕರಿ ವೀಣಾಧರಿ ವಾಣಿ, ಕರುಣಾಕರಿ ವೀಣಾಧರಿ ವಾಣಿ, ಶುಂಭ ನಿಶುಂಭ ಹಾರಿಣಿ, ಶುಂಭ ನಿಶುಂಭ ಪ್ರಾಣಹಾರಿಣಿ, ಜಗತ ಜನನಿ ಜಗದಂಬಾ, ಜಗದಂಬಾ ಜಗದಂಬಾ ಭವಾನಿ. दिल ने ये कहा है दिल से मोहब्बत हो गई है तुमसे, दिल ने ये कहा है दिल से मोहब्बत हो गई है तुमसे, मेरी जान मेरे दिल पर दिल का एतबार कर लो, मेरी धड़कनों को समझो, तुम भी मुझसे प्यार कर लो, हो आहा हा आहा हा हा। दिल ने ये कहा है दिल से मोहब्बत हो गई है तुमसे.